ಮತ್ತು ಶ್ರೀ ಶಂಕರ್ ನಾರಾಯಣ್ ಭಟ್ ಎನ್, ವ್ಯವಸ್ಥಾಪಕರು ಶ್ರೀ ದುರ್ಗಾಪರಮೇಶ್ವರಿ ಹೈಯರ್ ಸೆಕೆಂಡರಿ ವಿದ್ಯಾಲಯ ಧರ್ಮತಡ್ಕ. ಈ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಶುಭಾಶಂಸನೆ ಗೈಯಲ್ಲಿರುವವರು. ಇನ್ನು ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮುಂದೆ ಸುವರ್ಣ ಮಹೋತ್ಸವದ ಸಭಾ ಕಾರ್ಯಕ್ರಮ ನೆರವೇರಲಿದೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದು ಯಶಸ್ವಿಗೊಳಿಸಲು ಸಹಕರಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಇಂದಿನ ಸಭಾ ಕಾರ್ಯಕ್ರಮದ ವಿಶೇಷ ಆಕರ್ಷಣೆ ಎಂಬಂತೆ ಸುಮಾರು 50 ಮಂದಿ ಈ ಊರಿನ ಮಹನೀಯರನ್ನ ಸನ್ಮಾನಿಸಲಿಕ್ಕಿದ್ದೇವೆ. ಸನ್ಮಾನಗೊಳ್ಳುವಂತಹ ಮಹನೀಯರು ಈಗಾಗಲೇ ಬಂದು ಸೇರ್ತಾ ಇದ್ದಾರೆ. ಬಂದು ಸೇರಿದಂತಹ ಎಲ್ಲ ಮಹನೀಯರು, ಸನ್ಮಾನಗೊಳ್ಳಲಿರುವ ಮಹನೀಯರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನಗೊಳ್ಳಲಿರುವಂತಹ ನಮ್ಮ ಊರಿನ ಹಿರಿಯರು, ತಾವುಗಳು ವೇದಿಕೆಯ ಮುಂಭಾಗದ ಆಸನದಲ್ಲಿ ಕುಳಿತುಕೊಳ್ಳಬೇಕು ಎಂಬುದಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ನಾವು ಈಗಾಗಲೇ ಹೇಳಿದ ಹಾಗೆ ನಮ್ಮಿ ಯುವಕ ಸಂಘ ಗ್ರಂಥಾಲಯ ಮತ್ತು ವಾಚನಾಲಯದ ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಹಾಗೂ ವಿಶೇಷ ಗೌರವಾರ್ಪಣೆ ಸಮಾರಂಭವನ್ನು ನೆರವೇರಿಸಲಿಕ್ಕಿದ್ದೇವೆ. ಈಗಾಗಲೇ ಕೆಲವು ಅತಿಥಿಗಳು ಬಂದು ಸೇರಿದ್ದಾರೆ. ಬಂದಂತಹ ಅತಿಥಿಗಳನ್ನ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀ ರಾಮಮೋಹನ್ ಚೆಕ್ಕೆಮನೆ ಅವರು ವೇದಿಕೆಗೆ ಬರಮಾಡಿಕೊಳ್ಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿ ಗಣ್ಯರು ವೇದಿಕೆಗೆ ಬರ್ತಾ ಇದ್ದಾರೆ. ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀ ರಾಮಮೋಹನ್ ಚೆಕ್ಕೆಮನೆ ಅವರು ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾರೆ. ಇಂದು ಸನ್ಮಾನಗೊಳ್ಳಲಿರುವಂತಹ ಮಹನೀಯರು, ಮಹಿಳೆಯರು, ತಾವುಗಳು ಎಲ್ಲರೂ ಕೂಡ ಈ ಸಭಾ ಕಾರ್ಯಕ್ರಮದ ಮುಂಭಾಗದಲ್ಲಿ, ಆದಷ್ಟು ಮುಂಭಾಗದಲ್ಲಿ, ಮಕ್ಕಳು ಸ್ವಲ್ಪ ಬದಿಗೆ ಸರಿದು ಹಿರಿಯರಿಗೆ ಮುಂಭಾಗದ ಸೀಟನ್ನು ಬಿಟ್ಟುಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಭಾ ಕಾರ್ಯಕ್ರಮವನ್ನು ಆರಂಭಿಸೋಣ. ಅದಕ್ಕಿಂತಲೂ ಮುಂಚಿತವಾಗಿ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ನಮ್ಮ ಸಂಘದ ಅಧ್ಯಕ್ಷರು ಶ್ರೀಯುತ ರಾಮಮೋಹನ್ ಚೆಕ್ಕಮನೆ, ಸ್ಥಳೀಯ AUP ಶಾಲೆಯ ಧರ್ಮತಡ್ಕ ಇಲ್ಲಿನ ಹಿರಿಯ ಅಧ್ಯಾಪಕರು, ಇವತ್ತು ಸಂಘದ ಈ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಸಭೆಯನ್ನು ಯಶಸ್ವಿಗೊಳಿಸಬೇಕು ಎಂಬುದಾಗಿ ಮೊದಲಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಅತಿಥಿ ವರ್ಯರು ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಕಾರ್ಯಕ್ರಮವನ್ನು ಶುರು ಮಾಡುವ. ಸುಮಾರು
50 ವರ್ಷಗಳ ಹಿಂದೆ, ಅಂದರೆ 1975ನೇ ಇಸವಿಯಲ್ಲಿ ನಮ್ಮಿ ಸಂಘ ಸ್ಥಾಪನೆಯಾಗಿ ಇಂದಿಗೆ ಸುಮಾರು 50 ಸಂವತ್ಸರಗಳನ್ನು ಪೂರೈಸಿ ಸುವರ್ಣ ಮಹೋತ್ಸವವನ್ನು ಆಚರಿಸುವಂತಹ ಸಂಭ್ರಮದ ಸಡಗರದಲ್ಲಿ ನಾವಿದ್ದೇವೆ. ಕಳೆದ ಕೆಲವು ವರ್ಷಗಳಿಂದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಿಂದ ಯಶಸ್ವಿಯಾಗಿ ನಮ್ಮೆಲ್ಲರ ಸಹಕಾರದಿಂದ ಸಂಘದ ಸದಸ್ಯರ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಗಣೇಶೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬಂದಿರುವಂತಹದ್ದು ನಿಮಗೆಲ್ಲರಿಗೂ ತಿಳಿದಿದೆ. ಹಾಗಾದರೆ ಈ ವರ್ಷ 50ನೇ ವರ್ಷ ಏನು ವಿಶೇಷ ಮಾಡಬಹುದು ಎಂಬುದಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚಿಸಿದಾಗ ಸುವರ್ಣ ಮಹೋತ್ಸವ ಎಂಬ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ 2 ದಿವಸಗಳ ಕಾಲ ಆಚರಿಸಬೇಕು ಎಂಬುದಾಗಿ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಅದೇ ರೀತಿಯಲ್ಲಿ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ಒಂದೇ ತೀರ್ಮಾನ ಕೈಗೊಂಡರು. ಆ ತೀರ್ಮಾನದ ಫಲಶ್ರುತಿಯಾಗಿ ಇಂದು ಈ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಳ್ತಾ ಇದೆ. ನಿನ್ನೆ ಬೆಳಗ್ಗಿನಿಂದಲೇ ವಿವಿಧ ಸಂಭ್ರಮಗಳಿಂದ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಇದೀಗ ಹಲವು ಸಂಭ್ರಮಗಳಲ್ಲಿ ಇದೀಗ ಸಭಾ ಕಾರ್ಯಕ್ರಮದ ಸಂಭ್ರಮ ಎಂದು ಹೇಳಲಿಕ್ಕೆ ನನಗೆ ಬಹಳಷ್ಟು ಸಂತೋಷ ಇದೆ. ಮುಂದೆ ಹೆಚ್ಚೇನು ದೀರ್ಘ ತೆಗೆಯದೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ ವಿಘ್ನ ನಿವಾರಕ ಶ್ರೀ ಗಣೇಶನ ಸ್ತುತಿಯೊಂದಿಗೆ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಪ್ರಾರ್ಥನೆ ಹಾಡುವುದಕ್ಕೋಸ್ಕರ ಕುಮಾರಿ ಚಿತ್ರಲತಾ ಮತ್ತು ಬಳಗದವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ, ಆದಿಪೂಜಿತ ನೀನು ವೇದ ವಂದಿತ ನೀನು, ಆದಿಪೂಜಿತ ನೀನು ವೇದ ವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ವಂದನೆಗಳು. ನಾನು ಈಗಾಗಲೇ ಹೇಳಿದಾಗೆ 1975ರಲ್ಲಿ ಸ್ಥಾಪನೆಗೊಂಡಂತಹ ನಮ್ಮ ಗ್ರಂಥಾಲಯ, ಅಂದು ಸ್ಥಾಪನೆಯಾದಂತಹ ಸಮಯದಲ್ಲಿ ನಮ್ಮ ಸಮೀಪದ ಹುಣಸಹಳ್ಳಿ, ನೆರಿಯದಲ್ಲಿರುವ ಹುಣಸಹಳ್ಳಿ ಗಣಪತಿ ಭಟ್ಟರ ಕಟ್ಟಡದಲ್ಲಿ ಕಾರ್ಯಾಚರಣೆ ಆರಂಭವಾಯಿತು. ಕೆಲವು ವರ್ಷಗಳ ಬಳಿಕ ನಾವೀಗ ಕುಳಿತಂತಹ ಈ ಸ್ಥಳದಲ್ಲಿ ಹಳೆ ಬಿಲ್ಡಿಂಗ್, ಹಳೆ ಕಟ್ಟಡದಲ್ಲಿ, ತನ್ನದೇ ಆದ ಕಟ್ಟಡದಲ್ಲಿ ಗ್ರಂಥಾಲಯ ಕಾರ್ಯಾಚರಿಸಲಿಕ್ಕೆ ಆರಂಭವಾಯಿತು ಎಂಬುದನ್ನು ನಾನು ಕೇಳಿ ತಿಳಿದಿದ್ದೇನೆ. ಹಾಗೆ ನಮ್ಮ ಸಂಘ, ನಮ್ಮ ಗ್ರಂಥಾಲಯ ಹಲವಾರು ಈ ಊರಿನ ಮಹನೀಯರ ಶ್ರಮದಿಂದ ಏಳಿಗೆಯನ್ನು ಕಾಣಲಾರಂಭಿಸಿತು ಎಂಬುದಾಗಿ ನಾನು ಕೇಳಿ ತಿಳಿದವ. ಈ ಊರಿನ ಅನೇಕ ವ್ಯಕ್ತಿಗಳು ಅಧ್ಯಕ್ಷರು, ಕಾರ್ಯದರ್ಶಿ, ಸದಸ್ಯರಾಗಿದ್ದುಕೊಂಡು ಅವಿರತ ಶ್ರಮದ ಫಲವಾಗಿ ಸಂಘ ಬೆಳೆಯುತ್ತಾ ಬಂತು ಎಂಬುದಾಗಿ ತಮ್ಮ ಮುಂದೆ ಪ್ರಸ್ತಾಪಿಸಲಿಕ್ಕೆ ಬಹಳ ಹೆಮ್ಮೆ ಇದೆ. ಈ ಶುಭ ಸಂದರ್ಭದಲ್ಲಿ ಈ ವಿಚಾರವನ್ನು, ಒಂದೆರಡು ವಿಚಾರಗಳನ್ನು ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಇದೀಗ ಮುಂದುವರಿಸೋಣ. ಮುಂದೆ ಅತಿಥಿಗಳನ್ನು ಸ್ವಾಗತಿಸುವುದಕ್ಕೋಸ್ಕರ ಸ್ವಾಗತ ಭಾಷಣ ಕಾರ್ಯಕ್ರಮವನ್ನು ನಮ್ಮ ಈ
ಸಂಘದ ಜೊತೆ ಕಾರ್ಯದರ್ಶಿಗಳು ಚೇವಾರು ಶಾರದಾರಂಭ ಎಯುಪಿ ಶಾಲೆಯ ಅಧ್ಯಾಪಕರು ಆದಂತಹ ಶ್ರೀ ಸಾತ್ವಿಕ ನೀರಮೂಲೆ ಅವರು ಸ್ವಾಗತ ಭಾಷಣ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು, ನೆರವೇರಿಸಿಕೊಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ. ಹರಿ ಓಂ. ಈ ಸಮಾಜದಲ್ಲಿ ಜ್ಞಾನವಿದ್ದವನು ಮಾತ್ರ ಉನ್ನತ ಸ್ಥಾನಕ್ಕೆ ತಲುಪಲು ಸಾಧ್ಯ. ನಮಗೆಲ್ಲರಿಗೂ ಜ್ಞಾನವನ್ನು ಬೆಳಗಿಸುವ ದೀಪವೇ ಗ್ರಂಥಾಲಯ. ಮೌನದಲ್ಲಿ ಮಾತನಾಡುವ ಗೆಳೆಯ ಒಬ್ಬ ಇದ್ದಾನೆ ಅಂತಾದ್ರೆ ಅದು ಪುಸ್ತಕ ಮಾತ್ರ. ಈ ಪುಟ್ಟ ಹಳ್ಳಿಯಲ್ಲಿ 1975ರಂದು ಬಿತ್ತನೆಗೊಂಡ ಒಂದು ಚಿಕ್ಕ ಗಿಡವು ಇದೀಗ 50 ವರ್ಷದಲ್ಲಿ ಒಂದು ದೊಡ್ಡ ಮರವಾಗಿ ಬೆಳೆದಿದೆ, ಬೆಳೆಯುತ್ತಲೇ ಇದೆ. ಈ ಜ್ಞಾನ ಮಂಟಪದಲ್ಲಿ ನಡೆಯುತ್ತಿರುವ ಈ ವಿಶೇಷ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಲು ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀ ಸುಬ್ಬಣ್ಣ ಆಳ್ವ ಅವರು ಆಗಮಿಸಬೇಕಿತ್ತು. ಕಾರಣಾಂತರಗಳಿಂದ ಅವರು ಕಾರ್ಯಕ್ರಮಕ್ಕೆ ಬರಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆದ ಕಾರಣ ಈ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾದ ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ನ ಅಧ್ಯಕ್ಷೆ ಶ್ರೀಮತಿ ಶ್ರೀಕುಮಾರಿ ಅವರು ನೆರವೇರಿಸ್ತಾರೆ. ಅದೇ ರೀತಿಯಲ್ಲಿ ಡಿವೈಎಸ್ಪಿ ಕಾಸರಗೋಡು ಶ್ರೀಯುತ CK ಸುನಿಲ್ ಕುಮಾರ್ ಅವರು ನೆರವೇರಿಸ್ತಾರೆ. ಇವರಿಗೆ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಶ್ರೀಕುಮಾರಿ ಟೀಚರ್ ಅವರಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಸಂಘವು ಸ್ವಾಗತಿಸ್ತಾ ಇದೆ. ಧರ್ಮತಡ್ಕ ಗ್ರಾಮದಲ್ಲಿ ಹಲವೆಡೆಗಳಲ್ಲಿ ಚಂಚಲವಾಗಿದ್ದ ನಮ್ಮನ್ನು ಒಂದುಗೂಡಿಸಿ ಸಂಘವೆಂಬ ದಾರಕ್ಕೆ ಪೋಣಿಸಿ ಯುವಕ ಸಂಘ ಗ್ರಂಥಾಲಯ ಮತ್ತು ವಾಚನಾಲಯವೆಂಬ ಸುಂದರ ಹಾರವನ್ನು ನಿರ್ಮಿಸಿ ಬೆಂಬಲವನ್ನು ನೀಡಿದ ಸಂಘದ ಅಧ್ಯಕ್ಷರಾಗಿರುವ ಶ್ರೀಯುತ ರಾಮ್ ಮೋಹನ್ ಚೆಕ್ಕೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಶ್ರೀ ರಾಮಮೋಹನ್ ಚೆಕ್ಕೆಮನೆ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿದ್ದಾರೆ ಶ್ರೀಮತಿ ಶಾಂತಿ ವೈ, ಪುತ್ತಿಗೆ ಗ್ರಾಮ ಪಂಚಾಯತಿನ ಸದಸ್ಯರಾಗಿರ್ತಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಅವರು ಬರ್ತಾ ಇದ್ದಾರೆ. ಇದೇ ಕೆಲವೇ ಕ್ಷಣಗಳಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಅವರು ಸೇರಲಿದ್ದಾರೆ. ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲು ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಮಂಜೇಶ್ವರ ಇದರ ಅಧ್ಯಕ್ಷರಾಗಿರುವ ಶ್ರೀಯುತ ನವೀನ್ ರಾಜ್ ಕೆ ನ್ಯಾಯವಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವರಿಗೂ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಭಾಗವಹಿಸುತ್ತಿರುವಂತಹ ಶ್ರೀ ಸುನಿಲ್, ಶ್ರೀ ನವೀನ್ ರಾಜ್ ಕೆಜೆ ನ್ಯಾಯವಾದಿಗಳವರನ್ನ ಸ್ವಾಗತಿಸುತ್ತಾ ಇದ್ದೇವೆ. ವಂದನೆಗಳು. ಅದೇ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಶ್ರೀ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆಯ ಧರ್ಮತಡ್ಕ ಪ್ರಾಂಶುಪಾಲರಾಗಿರುವ ಶ್ರೀಯುತ ರಾಮಚಂದ್ರ ಭಟ್ ಇವರು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಶುಭ ಕೋರಲಿರುವ ನಮ್ಮ ಸ್ಥಳೀಯ ದುರ್ಗಾ ಪರಮೇಶ್ವರ ಹೈಯರ್ ಸೆಕೆಂಡರಿ ಶಾಲೆಯ ಪ್ರಾಂಶುಪಾಲರಾದಂತಹ ಶ್ರೀ ಎನ್ ರಾಮಚಂದ್ರ ಭಟ್ ಸರ್ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆ ಧರ್ಮತಡ್ಕ ಇದರ ವ್ಯವಸ್ಥಾಪಕರಾಗಿರುವ ಶ್ರೀಯುತ ಶಂಕರ್ ನಾರಾಯಣ್ ಭಟ್ ನೇರಳು ಇವರು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಲಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀಯುತ ಎನ್ ಶಂಕರ್ ನಾರಾಯಣ್ ಭಟ್ ವ್ಯವಸ್ಥಾಪಕರು, ಧರ್ಮತಡ್ಕ ದುರ್ಗಾ ಪರಮೇಶ್ವರಿ ಹೈಯರ್ ಸೆಕೆಂಡರಿ ಶಾಲೆ ಇವರನ್ನ ಸ್ವಾಗತಿಸಬೇಕು ಎಂಬುದಾಗಿ ಸಂಘದ ಸದಸ್ಯರಲ್ಲಿ
ಕೇಳಿಕೊಳ್ತಾ ಇದ್ದೇನೆ. ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಊರಿನ ಹಿರಿಯ ನಾಗರಿಕರಿಗೆ ಮತ್ತು ನೇಪಾಳದಲ್ಲಿ ನಡೆದ ಏಷ್ಯನ್ ಸಾಫ್ಟ್ ಬಾಲ್ ಪಂದ್ಯದಲ್ಲಿ ಭಾರತದ ತಂಡದ ಸದಸ್ಯೆಯಾಗಿ ಆಟವಾಡಿ ಪ್ರಶಸ್ತಿಯನ್ನು ಪಡೆದ ನಮ್ಮೂರ ಪ್ರತಿಭೆ, ನಮ್ಮೂರ ಹೆಮ್ಮೆ ಕುಮಾರಿ ಶ್ರಾವ್ಯ CS ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದೆ. ಇವರಿಗೆ ನಮ್ಮ ಸಂಘದ ಪರವಾಗಿ ಗೌರವಾರ್ಪಣೆಯನ್ನು ಮಾಡಲಿದ್ದೇವೆ. ಬಂದ ಎಲ್ಲ ಗಣ್ಯರಿಗೂ ಸ್ವಾಗತ. ಇದು ನನ್ನ ಕಾರ್ಯಕ್ರಮವಲ್ಲ, ಮತ್ತೊಬ್ಬರ ಕಾರ್ಯಕ್ರಮವಲ್ಲ, ನಿಮ್ಮೆಲ್ಲರ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮ ಏನು ನಡೀತಾ ಇದೆ ಅದು ನಮ್ಮ ಊರ ಜನರ ಬೆಂಬಲವಿಲ್ಲದೆ ನಡೆಯಲು, ಇಷ್ಟು ಉತ್ಸವದಿಂದ ಇಷ್ಟು ಅದ್ಧೂರಿಯಿಂದ ನಡೆಯಲು ಸಾಧ್ಯವೇ ಇಲ್ಲ. ಆದ ಕಾರಣ ನಮ್ಮ ಈ ಕಾರ್ಯಕ್ರಮಕ್ಕೆ ಸೇರಿರುವ ಊರ ಹಾಗೂ ಪರಹೂರ ಎಲ್ಲ ಜನರಿಗೂ ಆದರದ ಸ್ವಾಗತವನ್ನು ಹೇಳುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಎಲ್ಲರನ್ನು ಸ್ವಾಗತಿಸಿದಂತಹ ಶ್ರೀ ಸಾತ್ವಿಕ ನೀರಮೊಲೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಕಾರ್ಯಕ್ರಮದ ಮುಂದಿನ ಹಂತ ಉದ್ಘಾಟನಾ ಸಮಾರಂಭ. ಇವತ್ತು ನಮ್ಮ ಪುತ್ತಿಗೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ ಶ್ರೀ ಸುಬ್ಬಣ್ಣ ಆಳ್ವ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸುವುದಕ್ಕೋಸ್ಕರ ಅವರಲ್ಲಿ ಕೇಳಿಕೊಂಡಾಗ ಒಪ್ಪಿಕೊಂಡಿದ್ದಾರೆ. ಆದರೆ ಕಾರ್ಯಕ್ರಮದ ಒತ್ತಡದಿಂದ ಇವತ್ತು ಈ ಸಂದರ್ಭದಲ್ಲಿ ಬರಲು ಅನಾನುಕೂಲವಾಗ್ತದೆ ಎಂಬಾಗಿ ತಿಳಿಸಿದ ಕಾರಣ ನಾವು ಮುಂದುವರಿಸ್ತಾ ಇದ್ದೇವೆ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವವರು ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತಿರುವಂತಹ ಶ್ರೀಮತಿ ಶ್ರೀಕುಮಾರಿ ಟೀಚರ್ ಅವರು. ಶ್ರೀಕುಮಾರಿ ಟೀಚರ್ ಅವರು ನಿಮ್ಮಲ್ಲಿ ಕೆಲವರಿಗೆ ಪರಿಚಯ ಇರಬಹುದು, ಆದರೂ ಒಂದೆರಡು ವಾಕ್ಯಗಳ ಮೂಲಕ ಅವರ ಪರಿಚಯವನ್ನು ಸಭೆಗೆ ಪ್ರಸ್ತುತಪಡಿಸುತ್ತೇನೆ. AUP ಶಾಲೆ ಆನೆಕಲ್ಲು ಇಲ್ಲಿ ಮುಖ್ಯೋಪಾಧ್ಯಾಯನಾಗಿ ನಿವೃತ್ತಿ ಹೊಂದಿ ಸುದೀರ್ಘ ಸೇವೆಯಲ್ಲಿ ಅನೇಕ ಶಿಷ್ಯ ವೃಂದವನ್ನು ಕಟ್ಟಿಕೊಂಡಂತಹ ಶ್ರೀಕುಮಾರಿ ಟೀಚರು ಅನೇಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು. ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್, ಕೇರಳ ರಾಜ್ಯದ ಭಾರತ್ ಸ್ಕೌಟ್ ಆ್ಯಂಡ್ ಗೈಡಿನ ಈ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂತಹ ಕೀರ್ತಿ ಶ್ರೀಮತಿ ಟೀಚರ್ ಅವರಿಗೆ ಲಭಿಸ್ತದೆ. ಮಾತ್ರವಲ್ಲ, ನಾನು ಈಗಾಗಲೇ ಕೇಳಿಕೊಂಡ ವಿಚಾರ ಏನು ಅಂತ ಹೇಳಿದರೆ, ಸ್ಕೌಟ್ ಆ್ಯಂಡ್ ಗೈಡಿನಲ್ಲಿ ಗೈಡ್ ವಿಂಗಿನ ಡಿಸ್ಟ್ರಿಕ್ಟ್ ಕಮಿಷನ್ ಆಗಿ ಈಗಲೂ ಕೂಡ ನಿವೃತ್ತಿಯ ನಂತರ ಕೂಡ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಮಾತ್ರ ಅಲ್ಲ, ಇತ್ತೀಚೆಗೆ ಮೆಡಲ್ ಆಫ್ ಮೆರಿಟ್ ಎಂಬ ಪ್ರಶಸ್ತಿಯನ್ನು ನಮ್ಮ ಕೇರಳ ರಾಜ್ಯದ ಸನ್ಮಾನ್ಯ ವಿದ್ಯಾಭ್ಯಾಸ ಮಂತ್ರಿಗಳಿಂದ ಸ್ವೀಕರಿಸಿದ್ದಾರೆ ಎಂಬ ವಿಚಾರವನ್ನು ನಾನು ಕೇಳಿ ತಿಳಿದುಕೊಂಡೆ. ಬಹುಮುಖ ಪ್ರತಿಭೆಯುಳ್ಳ ಶ್ರೀಯುತ ಶ್ರೀಕುಮಾರಿ ಟೀಚರ್ ಇವತ್ತು ನಮ್ಮ ಸಭೆಯಲ್ಲಿ ಈ ಸುವರ್ಣ ಮಹೋತ್ಸವದ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ನಮಗೆಲ್ಲ ಅತೀವ ಸಂತೋಷವನ್ನು ಉಂಟು ಮಾಡಿದೆ. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಬೇಕು ಎಂಬುದಾಗಿ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. കൂട്ടരുണ്ട് ഒന്നു ചേരാ നാട് വിട്ട കൂട്ടരെത്തി
ಹಾಗೆಯೇ ನಮ್ಮಿ ಯುವಕ ಸಂಘ ಗ್ರಂಥಾಲಯ ಈ ಇಡೀ ಲೋಕದಲ್ಲಿ ಮುಂದೆ ಪ್ರಜ್ವಲಿಸಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಿನ ಅಂಗವಾಗಿ ಉದ್ಘಾಟಕರಿಂದ ಭಾಷಣ. ಶ್ರೀಮತಿ ಶ್ರೀಕುಮಾರಿ ಟೀಚರು ಅವರು ತಮ್ಮ ಉದ್ಘಾಟನಾ ಭಾಷಣವನ್ನು ನೆರವೇರಿಸಬೇಕು ಎಂಬುದಾಗಿ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಬನ್ನಿ ಸರ್. ಎಲ್ಲರಿಗೂ ವಂದನೆಗಳು. ಗಣೇಶೋತ್ಸವ ನಮ್ಮ ಈ ಧರ್ಮತಡ್ಕದಲ್ಲಿ 2 ದಿವಸ, ನಿನ್ನೆಯಿಂದ ಆರಂಭವಾಗಿ ಇಂದೀಗ ಸಂಜೆ ಕೊನೆಗೊಳ್ತದೆ ಅಂತ ಆಯೋಜಕರು ಹೇಳಿದರು. ವಿಘ್ನ ವಿನಾಶಕನ ಹಬ್ಬ ನಾವು ಆಚರಿಸಿದ್ದೇವೆ. ಅದಕ್ಕೆ ಹೇಳೋದು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ನಾವು ಯಾವ ಕೆಲಸವನ್ನು ಮಾಡೋದಿದ್ರೂ ವಿಘ್ನ ವಿನಾಶಕನನ್ನು ಪ್ರಾರ್ಥಿಸಿ ಆಮೇಲೆ ಮುಂದುವರಿತೇವೆ. ಅದೇ ರೀತಿ ಗಣೇಶ ಹಬ್ಬ ಚೌತಿ ಮೊನ್ನೆ ಕಳೆದಿದೆ. ಕಾರ್ಯಕ್ರಮವನ್ನು ನಿನ್ನೆಯೂ ಇವತ್ತು ಆಗಿ ಹಮ್ಮಿಕೊಂಡಿದ್ದೀರಿ. ಅಭಿನಂದನೆಗಳು. 50 ವರ್ಷ ಎಂಬುದು ಸಣ್ಣ ವಿಚಾರವಲ್ಲ. 50 ವರ್ಷಗಳಷ್ಟು ಮುಂದೆ ನಡೆಸಿದ್ದೀರಿ, ಉತ್ತಮವಾಗಿ ಮುಂದೆ ನಡೆಸಿದ್ದೀರಿ, ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀರಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ರಾಮೋಹನ್ ಸರ್ ನನ್ನ ಆತ್ಮೀಯರು, ಮಾತ್ರವಲ್ಲ ಕುಟುಂಬವೇ ಆತ್ಮೀಯ ಕುಟುಂಬ. ನನಗೆ ಮಕ್ಕಳಾದರೂ ಅವರ ಪತ್ನಿಯಾದರೂ ಎಲ್ಲರೂ ಕೂಡ 1 ತಿಂಗಳ ಮೊದಲೇ ಹೇಳಿದರು. ಹಾಗಾಗಿ ನನಗೆ ಇವತ್ತು ಭಾಗವಹಿಸಲೇಬೇಕಾದ ಕಾರ್ಯಕ್ರಮವನ್ನು ಬದಿಗಿಟ್ಟು ನಾನು ಧರ್ಮತಡ್ಕಕ್ಕೆ ಬಂದಿದ್ದೇನೆ. ಧರ್ಮತಡ್ಕಕ್ಕೆ ಬರುವುದಂದರೆ ನನಗೆ ತುಂಬ ಇಷ್ಟದ ವಿಚಾರ, ಅದು ಆಮೇಲೆ ಹೇಳ್ತೇನೆ. ಆಮೇಲೆ ವೇದಿಕೆಯಲ್ಲಿರುವ ನವೀನ್ ಸರ್ ನ್ಯಾಯವಾದಿ, ಆತ್ಮೀಯರಾದ ಈ ಧರ್ಮತಡ್ಕ +2 ಪ್ರಿನ್ಸಿಪಾಲ್ ರಾಮಚಂದ್ರ ಭಟ್ ಸರ್, ವ್ಯವಸ್ಥಾಪಕರು ಶಂಕರನಾರಾಯಣ ಮಾಸ್ಟ್ರು, ನನ್ನ ಮುಂದೆ ಕುಳಿತಿದ್ದಾರೆ ಮಾಲಿಂಗ ಮಾಸ್ಟ್ರು. ನಾನು ಹೇಳಲಿಕ್ಕೆ ಕಾರಣ ಅಂತ ಹೇಳಿದರೆ ನನಗೆ ಧರ್ಮತಡ್ಕ ಅಂತ ಹೇಳಿದರೆ ತುಂಬ ಇಷ್ಟ. ಅಲ್ಲಿ ಎಲ್ಲ ಅಧ್ಯಾಪಕರು ಎಲ್ಲರೂ ಕೂಡ ತುಂಬ ಆತ್ಮೀಯರು ಮತ್ತು ಪರಿಚಿತರು ಮೊದಲ, ಆಮೇಲೆ ಆತ್ಮೀಯರು ಕೂಡ. ಕಳೆದ ವರ್ಷವೂ ಬಂದಿದ್ದೇನೆ. ಇಲ್ಲಿ ಒಂದು TTCಯ ಮಕ್ಕಳಿಗೆ ಒಂದು ದಿನದ ಕ್ಲಾಸ್ ಮಾಡಲಿಕ್ಕೆ ಬಂದಿದ್ದೆ. ಹಾಗಾಗಿ ಧರ್ಮತಡ್ಕಕ್ಕೆ ಬರುವುದು ಅಂತ ಹೇಳಿದರೆ ಒಂದು ಸಾಮಾನ್ಯ ವಿಚಾರ ಆಗಿ ಹೋಗಿದೆ, ನನಗೆ ಗೊತ್ತಿಲ್ಲ. ಏನಿದ್ರು ಗಣೇಶೋತ್ಸವ ಅಂತ ಹೇಳೋದು ಹಲವು ರೀತಿಯಲ್ಲಿ ಚಿಂತಿಸುವವರಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬಾಲಗಂಗಾಧರ ತಿಲಕರು ಇದನ್ನು ಸಾರ್ವಜನಿಕವಾಗಿ ನಡೆಸುವ ರೀತಿಗೆ ತಂದದ್ದು ಅವರು. ಕಾರಣ ಎಲ್ಲ ವಿಭಾಗದವರನ್ನು ಒಟ್ಟುಗೂಡಿಸಬೇಕು. ಬರೀ ಹಬ್ಬ ಅಲ್ಲ, ಹಬ್ಬ ಮನೆಗಳಲ್ಲಿ ನಮ್ಗೆ ಗೊತ್ತುಂಟಲ್ಲ, ಪರ್ವಕಾಲ ಶುರುವಾಗೋದ್ರೆ ಆಗ ನಾಗರ ಪಂಚಮಿಯಿಂದ ನಂತರ ಇನ್ನು ಹಬ್ಬಗಳ ಸರಮಾಲೆ. ಅದರ ಎಡೆಯಲ್ಲಿ ಗಣೇಶೋತ್ಸವ ಅಷ್ಟಮಿ ಕೂಡ ಈಗ ಸಾರ್ವಜನಿಕವಾಗಿ ಆಚರಿಸಲ್ಪಡ್ತದೆ. ಇದರ ಉದ್ದೇಶ ಎಲ್ಲ ವಿಭಾಗದವರನ್ನು ಒಗ್ಗೂಡಿಸಬೇಕು. ಅದು ಹಿರಿಯರು, ಕಿರಿಯರು, ಯುವಕರು ಅಥವಾ ಇದೇ ವಿಭಾಗದವರು ಅದೇನೂ ಇಲ್ಲ. ಮಾನವೀಯತೆಯನ್ನು ಪ್ರತಿಬಿಂಬಿಸಲಿಕ್ಕೆ ಈ ಹಬ್ಬಗಳನ್ನು ನಾವು ಆಚರಿಸ್ತೇವೆ. ಆಗ ಕ್ರೀಡಾಕೂಟಗಳನ್ನು ಮಾಡ್ತೇವೆ. ಆಗ ಎಲ್ಲ ವಿಭಾಗದವರಿಗೂ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಗ್ತದೆ. ಮಾನಸಿಕವಾಗಿಯೂ ಬೌದ್ಧಿಕವಾಗಿಯೂ ನಾವು ಬೆಳೆಯುತ್ತೇವೆ. ಇವತ್ತಿನ ಜಗತ್ತಿನಲ್ಲಿ, ಈ ಓಡ್ತಿರುವ ತಾಂತ್ರಿಕ ಜಗತ್ತಿನಲ್ಲಿ ಹಣ ಕೊಟ್ಟರು ಸಿಗದಿದ್ದದ್ದೊಂದು ಇದೆ, ನೆಮ್ಮದಿ ಮತ್ತು ಶಾಂತಿ, ಸಂತೋಷ. ಇದು ಇಲ್ಲ. ಮಾತಾಡಲಿಕ್ಕೆ ಜನ ಇಲ್ಲ. ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಜನ ಇಲ್ಲ. ಇವತ್ತೆಲ್ಲರಿಗೂ ಬೇಕಾದ ಅದು ಹಣ ಬೇಕಾದಷ್ಟು ಹೆಚ್ಚಿನವರ ಕೈಯಲ್ಲೂ ಅವರವರಿಗೆ ಬೇಕಾದಷ್ಟು ಆರ್ಥಿಕತೆ ಇದೆ. ಆದರೆ ಇಲ್ಲದಿದ್ದದ್ದು ಪ್ರೀತಿಯ ಕೊರತೆ, ಸಹಭಾಗಿತ್ವದ ಕೊರತೆ, ಸಮಾನತೆ ಇದೆ, ಸಹಭಾಗಿತ್ವದ ಕೊರತೆ, ಪ್ರೀತಿಯಿಂದ ಮಾತನಾಡುವುದು. ಬಸ್ಸಿನಲ್ಲಾದರೂ ಈಗೆಲ್ಲರಿಗೂ ಸ್ವಂತ ವಾಹನ ಆದ ಕಾರಣ ಮತ್ತೂ ಇಲ್ಲ. ಅವರ ಮನೆಯವರು ಅಷ್ಟೇ, ಸಂಬಂಧಿಕರಲ್ಲದೆ ಬಸ್ಸಿನಲ್ಲಿ ಹೋಗುವಾಗ ಎಲ್ಲ ವಿಭಾಗದ ಜನರನ್ನು ನಮಗೆ ಕಾಣಲಿಕ್ಕಾಗ್ತದೆ. ಇಂಥ ಕಾರ್ಯಕ್ರಮಗಳು ಮಾಡುವಾಗಲೂ ಎಲ್ಲ ವಿಭಾಗದ ಜನರನ್ನು ಕಾಣಲಿಕ್ಕಾಗ್ತದೆ. ಅಲ್ಲದಿದ್ದರೆ ನಮಗೆ ಕಾಣಲಿಕ್ಕಾಗೋದಿಲ್ಲ. ಕಾರಿನಲ್ಲಿ ಹೋಗುವವರು ಕಾರಿನಲ್ಲಿ ಹೋಗ್ತಾರೆ, ಅವರವರ ವಾಹನಗಳಲ್ಲಿ ಹೋಗುವವರು ಹೋಗ್ತಾರೆ. ಆದ್ದರಿಂದ ಸಾಮರಸ್ಯ, ಸಹಭಾಗಿತ್ವ, ಸಹೋದರತೆ ಎಲ್ಲ ಸಾಕ್ಷರದಿಂದ ಶುರುವಾಗುವ ಎಷ್ಟೋ ಪದಗಳಿವೆ ನಮ್ಮನ್ನು ಒಂದುಗೂಡಿಸುವ. ಅದೆಲ್ಲವೂ ಸಿಗುವುದು ಇಂಥ ಕಾರ್ಯಕ್ರಮಗಳಲ್ಲಿ. ಆದ್ದರಿಂದ ನಾವು ದೇವರನ್ನು ಹೇಳುವಾಗ ನಮ್ಗೆ 4 ಯುಗಗಳಿವೆ ನೋಡಿ, ಕೃತ, ತ್ರೇತ್ರ, ದ್ವಾಪರ, ಕಲಿಯುಗ. ನಾವೀಗ ಎಲ್ಲರೂ ಹೇಳುವ ಲೆಕ್ಕದಲ್ಲಿ ಕಲಿಯುಗದಲ್ಲಿದ್ದೇವೆ. ನನಗೆ ಕೃತಯುಗದ ಬಗ್ಗೆ ನನಗೆ ಹೇಳಲಿಕ್ಕೆ ಹೆಚ್ಚೇನು ಗೊತ್ತಿಲ್ಲ. ಆದರೆ ತ್ರೇತ್ರಾಯುಗದಲ್ಲಿ ರಾಮನು
ದ್ವಾಪರ ಯುಗದಲ್ಲಿ ಕೃಷ್ಣನು ಏನು ಆಯಾಯ ಕಾಲಕ್ಕೆ ಬೇಕಾದ್ದನ್ನು ನೀಡಿಕೊಂಡು ಜನರನ್ನು ಸಂರಕ್ಷಿಸಿಕೊಂಡು ದೇವ ಮಾನವರಾಗಿ, ಅಂದರೆ ಅವರು ದೇವರೂ ಹೌದು ಮಾನವರೂ ಹೌದು. ನಾನು ಅವರ ಮಾನವರ ರೂಪವನ್ನು ಇಷ್ಟಪಡ್ತೇನೆ. ಯಾಕೆಂತ ಹೇಳಿದರೆ ಕೃಷ್ಣ ಮಣ್ಣು ತಿನ್ನುವ ಮಗು ನಮ್ಮಲ್ಲಿಯೂ ಇದ್ದಾರೆ, ಕೃಷ್ಣನು ಮಣ್ಣು ತಿಂದಿದ್ದಾನೆ. ಕಾಳಿಂಗ ಸರ್ಪದ ಮೇಲೆ ಹೆಡೆಯ ಮೇಲೆ ಕುಣಿದು ಜನರನ್ನು ಗೋಪಿಕೆಯರನ್ನು ಗೋಪಾಲಕರನ್ನು ರಕ್ಷಿಸಿದ್ದಾನೆ. ಅಂಥ ಒಂದು ರಕ್ಷಣೆ ಎಲ್ಲೆಲ್ಲ ರಕ್ಷಿಸಿದ್ದಾರೆ ಅಂತೇಳಿ ಕತೆ ಕೇಳ್ತೇವೆ ನಾವು. ನಮ್ಮಲ್ಲೂ ಇದ್ದಾರೆ ಅಂಥ ಮಕ್ಕಳು. ಒಂದೊಂದು ಸಂದರ್ಭದಲ್ಲಿ ರಕ್ಷಣೆ ಮಾಡುವ ಮಕ್ಕಳಿದ್ದಾರೆ ಅಪಾಯ ಬಂದಾಗ. ಆಗ ನಾವು ಅದನ್ನು ಸಮನ್ವಯಿಸುವುದು ಹಾಗೆ. ಈಗ ಗಣೇಶನಂದಾದರೂ ನಮ್ಗೆ ಗೊತ್ತುಂಟು, ಮಹಾಭಾರತ ಬರೀಲಿಕ್ಕೆ ಬರೆದದ್ದು ಗಣೇಶ. ಬ್ರಹ್ಮದೇವರು ಮಹಾಭಾರತ ಯುದ್ಧ ಕಳೆದ ಮೇಲೆ ವೇದವ್ಯಾಸರಲ್ಲಿ ಹೇಳಿದ್ರಂತೆ ಇದನ್ನು ಮಹಾಭಾರತವನ್ನು ಬರೀಬೇಕು ಅಂತ. ಆಗ ಬರೀಲಿಕ್ಕೆ ಯಾರು ಅಂತ ಕೇಳುವಾಗ ಅದಕ್ಕೆ ಸಮರ್ಥನಾಗಿರುವುದು ವಿಘ್ನ ವಿನಾಶಕನಾದ ಮಹಾಗಣಪತಿ ಮಾತ್ರ ಅಂತ ಹೇಳಿ ಷರತ್ತು ಇಟ್ಟುಕೊಂಡ್ರು. ನಿಮಗೆಲ್ಲ ಗೊತ್ತಿದ್ದ ಕತೆ, ನಾನು ಅದನ್ನು ಹೇಳಲಿಕ್ಕೆ ಒಂದು ಅವಕಾಶ ತಗೊಂಡದಷ್ಟು. ನಿಮಗೆಲ್ಲರಿಗೂ ಗೊತ್ತಿದ್ದ ಕತೆ. ಎಲ್ಲಿಯೂ ನಿಲ್ಲಿಸಬಾರ್ದು, ಒಂದು ಷರತ್ತು ವೇದವ್ಯಾಸರಲ್ಲಿ, ಕಥೆಯನ್ನು ಎಲ್ಲಿಯೂ ನಿಲ್ಲಿಸಬಾರ್ದು, ನಿರಾಳವಾಗಿ ಸರಾಗವಾಗಿ ಬರೀಲಿಕ್ಕೆ ಅವಕಾಶ ಸಿಗಬೇಕು ಅಂತೇಳಿ ಒಪ್ಪಿಕೊಂಡ್ರಿ ಇವರು. ಆದರೂ ವೇದವ್ಯಾಸರಿಗೆ ಹೆದರಿಕೆ, ಕ್ಲಿಷ್ಟ ಸಂದರ್ಭದಲ್ಲಿ ಏನು ಮಾಡೋಣ, ನನಗೆ ಅಷ್ಟು ವೇಗವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ. ಆದರೂ ಕೆಲವು ಕ್ಲಿಷ್ಟ ಸಂದರ್ಭಗಳನ್ನು ಅವರು ಸೃಷ್ಟಿಸಿಕೊಂಡ್ರು ವೇದವ್ಯಾಸರಲ್ವೇ. ಹಾಗಾಗಿ ಕತೆ ಹೇಳ್ತಾ ಹೋದ ಹಾಗೆ ಕ್ಲಿಷ್ಟ ಸಂದರ್ಭ ಬರುವಾಗ ಸ್ವಲ್ಪ ಆಲೋಚಿಸಲಿಕ್ಕೆ ಗಣಪತಿ ದೇವರಿಗೆ ಅವಕಾಶವೂ ಸಿಗ್ತಿತ್ತು. ಆ ಸಂದರ್ಭದಲ್ಲಿ ಗಣೇಶ ದೇವರು ಬರೀತಾ ಇದ್ದದ್ದು ಲೇಖನಿ ಮುರಿದು ಹೋಯಿತು. ನಾನು ಮಾತು ತಪ್ಪಬಾರ್ದಲ್ಲ ಅಂತ ಹೇಳಿ ಗಣೇಶ ತನ್ನ ಒಂದು ದಾಡೆಯನ್ನು ಮುರಿದು ಅದರಲ್ಲಿ ಬರೀಲಿಕ್ಕೆ ಶುರು ಮಾಡಿದ್ರಂತೆ. ಅಂದರೆ ನೋಡಿ ಎಷ್ಟು ಆತ್ಮವಿಶ್ವಾಸ. ದಾಡೆಯನ್ನು ನಾವೆಲ್ಲ ಈಗ ದಾಡೆಯನ್ನು ಮುರಿಯೋದು ಹೇಗಪ್ಪ, ಗರಗಸಬೇಕು, ಅಷ್ಟು ಬಲಿಷ್ಠವಾದ್ದು. ಆದರೂ ನಮಗೊಂದು ಆತ್ಮವಿಶ್ವಾಸ, ನಾನು ಮಾಡಿಯೇ ಮಾಡ್ತೇನೆ ಅಂತ ಹೇಳುವ ಛಲ, ಇದು ಗಣಪತಿ ದೇವರು ಅವರ ಈ ಒಂದು ಕಥೆಯ ಮೂಲಕ ನಮಗೆ ತೋರಿಸಿಕೊಡ್ತಾರೆ. ಆದ್ದರಿಂದ ಮೂಢವಾಗಿ ನಂಬುವುದಲ್ಲ, ದೇವರ ಒಂದೊಂದು ಕಥೆಯನ್ನು ವಿಮರ್ಶಿಸುವ, ತಪ್ಪಾಗಿ ವಿಮರ್ಶಿಸುವುದಲ್ಲ, ಅದು ನಮಗೇನು ಪ್ರಯೋಜನ ಕೊಡ್ತದೆ ಎಂಬುದನ್ನು ಮನಸ್ಸಿನಲ್ಲಿ ಗ್ರಹಿಸಿಕೊಂಡು ಆ ರೀತಿ ನಾವು ಮುಂದುವರಿಬೇಕು. ನಾವೆಲ್ಲ ಕತೆ, ರಾಮ 14 ವರ್ಷ ವನವಾಸಕ್ಕೆ ಹೋದ, ಕೃಷ್ಣನಿಗೂ ಇದು ಜನನವು ಮರಣವು ನಿಮಗೆ ಗೊತ್ತಿದ್ದದು, ಸೆರೆಮನೆಯಲ್ಲಿ ಮರಣ ಬೇಡನಿಂದ, ಅದರ ಮಧ್ಯದಲ್ಲಿ ಕತೆಗಳ ಸರಮಾಲೆಗಳೇ ಇವೆ. ನಾವಿಷ್ಟು ಸಣ್ಣ ವಿಷಯಕ್ಕೆ, ಒಂದು ನನ್ನಂಥ ತಾಯಿಯೊಬ್ಬಳು ಗರ್ಭಿಣಿ ಆದರೆ ಎಲ್ರಿಗೂ ಟೆನ್ಷನ್, ಆಸ್ಪತ್ರೆ ಯಾವುದು, ಎಷ್ಟೋ ಆ 9 ತಿಂಗಳು ಬೇಕಾದ ಎಲ್ಲವನ್ನು ಮಾಡಿ ಕೊಡುವಂಥದ್ದು. ಅಂಥಲ್ಲಿ ದೇವಕಿ ಮಾತೆಗೆ ಹುಟ್ಟಿದ್ದು ಸೆರೆಮನೆಯಲ್ಲಿ ಯಾರ ಇದೂ ಇಲ್ಲ, ಗಂಡ ಮಾತ್ರ ಇದ್ದದ್ದು. ಅದನ್ನು ನಾವು ಗ್ರಹಿಸಿಕೊಳ್ಬೇಕು. ನಮಗೆ ಕಷ್ಟ ಬರುವಾಗ ಕೃಷ್ಣನಿಗೆ ಬಂದಿದೆ, ರಾಮನಿಗೆ ಬಂದಿದೆ, ಮತ್ತು ನನಗೇನಂತೆ ಅಂತ ಹೇಳಿ ನಮಗೆ ಬರುವ ಕಷ್ಟಗಳನ್ನು ಎಲ್ಲ ನಿನಗೆ ಬಿಟ್ಟಿದ್ದೇನೆ, ನೀನು ನಡೆಸ್ಕೊ ಅಂತ ಹೇಳಿದರೆ ನಡೀತದೆ. ಇದಿಷ್ಟು ನನಗೆ ಹಾಗೆ ಹೇಳಲಿಕ್ಕೆ ನಾನು ಯಾಕೆ ಅಂತ ಹೇಳಿದರೆ, ನಾವು ಸುಮ್ಮನೆ ಒಂದು ಕಥೆಯನ್ನು ಓದ್ತೇವೆ, ರಾಮಾಯಣ ಇರಲಿ ಮಹಾಭಾರತ ಇರಲಿ, ಅದರ ಕಥೆಗಳನ್ನೆಲ್ಲ ನಮ್ಮ ಜೀವನಕ್ಕೆ ಸಮಾಜಕ್ಕೆ ಸಮನ್ವಯಿಸಿಕೊಂಡ್ರೆ ಅದರಲ್ಲಿರುವ ತಿರುಳು ಏನು ಅಂತ ನಮಗೆ ಅರ್ಥ ಆಗ್ತದೆ. ತಿರುಳು ಅರ್ಥ ಮಾಡಿಕೊಳ್ಬೇಕು. ಸುಮ್ಮನೆ ಕತೆ ಓದಿ ಅವರು ಹಾಗೆ ಹೇಳಿದ್ರಂತೆ ಹೀಗೆ ಹೇಳಿದ್ರಂತೆ ಭಂಡವಾಗಿ ಅದನ್ನು ಮೂಢವಾಗಿ ನಂಬಿಕೊಂಡು ಹೋಗುವುದೋ, ಭಂಡವಾಗಿ ಹೇಳುವುದೋ ಸರಿಯಾದ ರೀತಿ ಅಲ್ಲ ಅಂತ ನನ್ನ ಅನಿಸಿಕೆ. ಏನೇ ಇರಲಿ, ಇನ್ನೊಂದು ವಿಚಾರ ನನಗೆ ಹೇಳಲಿಕ್ಕಿರೋದು ಲೈಬ್ರರಿ ಕೌನ್ಸಿಲ್ನ ವಿಚಾರದಲ್ಲಿ. ಧರ್ಮತಡ್ಕ ಲೈಬ್ರರಿ ಎಂಬುದು ಮೊನ್ನೆ ಇತ್ತೀಚೆಗೆ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆಗ ಕೇಶವ ಭಟ್ಟನ ಅಲ್ಲಿ ಕೂಡ ಸರನ್ನು ನೆನಪಿಸಿಕೊಂಡ್ರು, ಈಗಲೂ ನೆನಪಿಸಿಕೊಳ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳಲ್ಲಿ. ಅದು ಮಲಯಾಳಿಗಳೇ ಇರುವುದು ಹೆಚ್ಚು ಕೂಡ. ಎಸ್ ನಾರಾಯಣ ಮಾಸ್ಟರನ್ನು, ಕೇಶವ ಭಟ್ ಅವರನ್ನು ನೆನಪಿಸಿಕೊಳ್ಳದ ಒಂದು ಕಾರ್ಯಕ್ರಮವು ಜಿಲ್ಲಾ ಲೈಬ್ರರಿಯಲ್ಲಿ ಇಲ್ಲ. ಹಾಗಿದ್ರೆ ಅವರ ಸಾಧನೆ ಎಷ್ಟಾಗಿರ್ಬೋದು ಅಂತ ಒಮ್ಮೆ ಆಲೋಚನೆ ಮಾಡಿ ನೋಡಿ. ಕಾಸರಗೋಡು ತಾಲೂಕಿರುವಾಗ ಈ ಲೈಬ್ರರಿ ಕೌನ್ಸಿಲ್ ಅಂತ ಹೇಳಿದರೆ, ಈಗ 7ನೇ ಲೈಬ್ರರಿ ಕೌನ್ಸಿಲ್ 5 ವರ್ಷಕ್ಕೆ ಚುನಾವಣೆ ಆಗೋದು, 5 ವರ್ಷಕ್ಕೆ ಯಾರಿರ್ತಾರೋ ಅವರು ಅದನ್ನು 5 ವರ್ಷ ಮುನ್ನಡೆಸಿಕೊಂಡು ಹೋಗಬೇಕು. ಇಂಥ ಲೈಬ್ರರಿಗಳಲ್ಲಿ 3 ವರ್ಷ, ಅದು ಕೂಡ ಚುನಾವಣೆ, ಅದಕ್ಕೆ ತುಂಬ ಪ್ರಾಸೆಸ್ ಇದೆ, ತುಂಬ ಹಂತಗಳಿವೆ. ಅಂಥ ಲೈಬ್ರರಿಗಳಲ್ಲಿ ಈ ಧರ್ಮತಡ್ಕ ಲೈಬ್ರರಿ ತುಂಬ ಹೆಸರುವಾಸಿಯಾದ ಲೈಬ್ರರಿ. ನಮ್ಮ ರಾಮಚಂದ್ರ ಭಟ್ರು ಇದ್ದರು, ರವಿಲೋಚನ್ ಸರ್. ನಾನು ಬರುವಾಗ ನನಗೆ ನೆನಪಿದ್ದ ಹೆಸರಷ್ಟೇ, ಅವರು ಕೇಶವ ಭಟ್ರನ್ನು ನೋಡಿದ್ದೇನೆ. ಆಗ ನಮಗೆ ಗ್ರೇಡ್ ಇದೆ, ಮಾರ್ಕ್ ಹಾಕಿ ಗ್ರೇಡ್ ಇದೆ, ಗ್ರೇಡೇಷನ್ಗೆ ಕೊಂಡೋಗಬೇಕು. ಈಗ 31, ಇವತ್ತು ಲಾಸ್ಟ್ ಡೇಟ್, ಅಪ್ಲೋಡ್ ಮಾಡಿ ಆಗಬೇಕು, ಅದು ಸೈಟಿನಲ್ಲಿ ಅಪ್ಲೋಡ್ ಮಾಡಬೇಕು.
ಎಲ್ಲ ಗ್ರಂಥಾಲಯದ, ನನಗೆ ಹೇಳದಿರಲಿಕ್ಕೆ ಸಾಧ್ಯ ಇಲ್ಲ, ಸಮಯ ಮುಂದೆ ಮೀರ್ತಾ ಇದೆ, ಆದರೂ ಗ್ರಂಥಾಲಯದ ಸಣ್ಣ ವಿಷಯವನ್ನು ಎಲ್ಲರಿಗೂ ಹಂಚಿಕೊಂಡು ನಾನು ನಿಲ್ಲಿಸ್ತೇನೆ. ಗ್ರಂಥಾಲಯದಲ್ಲಿ ಈಗ ಮೊದಲನ ಹಾಗಲ್ಲ, ಹೋದಾಗೆ ಹೋಗಲಿ ಪುಸ್ತಕ ಭಂಡಾರ ಮಾತ್ರ ಅಲ್ಲ, ಬದಲಾಗಿ ತುಂಬ ವ್ಯತ್ಯಾಸಗಳು, ಬದಲಾವಣೆಗಳು ಆಗಿವೆ. ಆ ಬದಲಾವಣೆಗಳಿಗೆ ಗ್ರಂಥಾಲಯಗಳು ಸ್ಪಂದಿಸಬೇಕು, ಗ್ರಂಥಾಲಯಗಳಿಗೆ ಸಂಬಂಧಿಸಿದವರು ಸ್ಪಂದಿಸಬೇಕು ಅಂತ ಕೇಳಿಕೊಳ್ತೇನೆ. ಇವತ್ತೀಗ ರಾಮಮೋಹನ್ ಮಾಸ್ಟ್ರು ಅಧ್ಯಕ್ಷರಾಗಿದ್ದಾರೆ. ರಾಮಮೋಹನ್ ಮಾಸ್ಟ್ರು ಏನು ಅಂತೇಳಿ, ನಾನು ನನ್ನ ಸ್ಕೌಟಿನ ಬಗ್ಗೆ ಸರ್ ಹೇಳಿದರು ನಿರೂಪಕರು, ಆದರೆ ನನಗೊಂದು ಸ್ಕೌಟಿಗೆ ಒಂದು ಸ್ಫೂರ್ತಿಯಾಗಿದ್ದವರು ರಾಮಮೋಹನ್ ಮಾಸ್ಟ್ರು ಅಂತ ಹೇಳೋದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಕಾರಣ ಉಂಟು. ನಾನು ಹೈಯರ್ ಲೆವೆಲ್ ಕೋರ್ಸಿಗೆ ಹೋಗುವಾಗ ನನ್ನ ವಿಂಗಿನಿಂದಲೂ ಹೆಚ್ಚು ಸಹಕಾರ ಕೊಟ್ಟವರು ರಾಮಮೋಹನ್ ಮಾಸ್ಟ್ರು. ಅದೇ ರೀತಿ ಅದಕ್ಕೆ ಬೇಕಾಗಿ ಪಾಠಪುಸ್ತಕದ ಒಂದು ವರ್ಕ್ಶಾಪಿನಲ್ಲಿದ್ದಾಗ ಮಾಲಿಂಗ ಮಾಸ್ಟ್ರು ಅದಕ್ಕೆ ಬೇಕಾದ ಎಲ್ಲ ಪರಿಕರಗಳನ್ನು ತಂದು ಕೊಟ್ಟವರು. ಹಾಗಾಗಿ ನಾನೆಲ್ಲರನ್ನು ಸ್ಮರಿಸಬೇಕು. ನಾನೊಂದು ಸ್ಥಾನಕ್ಕೆ ಮುಟ್ಟಿದರೆ ನಮ್ಮಲ್ಲೊಬ್ಬರು ಹೇಳ್ತಿದ್ರು, ಸ್ಟೆಪ್ ಹತ್ತಿ ಹೋಗ್ತೇವೆ ನಾವು, ಕೆಳಗಿನ ಸ್ಟೆಪ್ಪನ್ನು ಮರೀತೇವೆ ಅಂತ. ಹಾಗಲ್ಲ, ನಾವೆಲ್ಲಿಗೆ ಮುಟ್ಟಿದ್ರು ಕೆಳಗಿನ ಸ್ಟೆಪ್ ಉಂಟಲ್ಲ, ತಳಹದಿಯನ್ನು ಮರೀಬಾರ್ದು ಅಂತ ನಾನೆಲ್ಲರಿಗೂ ಹೇಳೋದು. ಆ ರೀತಿ ರಾಮಮೋಹನ್ ಮಾಸ್ಟ್ರು ಶಿಸ್ತುಬದ್ಧವಾಗಿಯೂ ಅಚ್ಚುಕಟ್ಟಾಗಿಯೂ, ಅದು ಇವರೆಲ್ಲರೂ ಕೂಡ ಅಣ್ಣ ತಮ್ಮಂದಿರೆಲ್ಲರೂ ಕೂಡ ಯಾವುದೇ ಕಾರ್ಯಕ್ರಮವನ್ನು ನಿರ್ವಹಿಸುವವರು. ಅದರಿಂದ ರಾಮಮೋಹನ್ ಮಾಸ್ಟ್ರು ಕೂಡ ಈ ಹಿಂದಿನವರು ಹಾಕಿದ ತಳಹದಿಯ ಮೇಲಿನಿಂದ ಅವರು ಅವರದಾದ ರೀತಿಯಲ್ಲಿ ಅವರದನ್ನು ಮುಂದುವರಿಸಬೇಕು. ಈ ಕಾರ್ಯಕ್ರಮಗಳೆಲ್ಲ ಅದು ಅಪ್ಲೋಡ್ ಆಗಬೇಕು. ನಾವೀಗ ನೀವು ಅಂತ ಹೇಳೋದಿಲ್ಲ, ನಾವೀಗ ಡಿ ಗ್ರೇಡಿನಲ್ಲಿದ್ದೇವೆ. ಈ ಗ್ರಂಥಾಲಯ ಎ ಗ್ರೇಡಿಗೆ ತಲುಪಲೇಬೇಕು, ತಲುಪ್ತದದು. ಒಂದು ವೇಳೆ ನಿಮ್ಮೆಲ್ಲರ ಸಹಕಾರ ಇದ್ದರೆ, ಒಂದು ವೇಳೆ ಅಲ್ಲ, ನಿಮ್ಮೆಲ್ಲರ ಸಹಕಾರ ಇದ್ದರೆ ಇದನ್ನು ತಲುಪಿಸಲಿಕ್ಕೆ ಸಾಧ್ಯ ಉಂಟು. ಇಲ್ಲಿ ಬಾಲವೇದಿ ಬೇಕು, ವನಿತಾ ವೇದಿ ಬೇಕು, ಜನರಲ್ ಪ್ರೋಗ್ರಾಮು 12 ಪ್ರತಿ ವರ್ಷವೂ ನಡೆಸಬೇಕು. ಇದಕ್ಕೆಲ್ಲ ಮಾರ್ಕ್ ಇದೆ. ಮಾರ್ಕಿನ ಆಧಾರದಲ್ಲಿ ಮಾರ್ಕ್ ಹಾಕ್ತಾ ಹೋಗಿ ಶಾಲೆ ಮಕ್ಕಳಿಗೆ ಗ್ರೇಡ್ ಹಾಕುವಾಗೆ 90ರಿಂದ ಮೇಲೆ ಆದರೆ ಎ ಗ್ರೇಡ್, 80ರಿಂದ 89ರೊಳಗೆ ಆದರೆ ಬಿ ಗ್ರೇಡ್, ಈ ರೀತಿ ಸಿಗ್ತದೆ A+ನವರು. ನಮ್ಮ ಮಂಜೇಶ್ವರದಲ್ಲಿ ಖಂಡಿತವಾಗಿಯೂ ಮುಂದೆ ಒಂದು ಎ ಗ್ರೇಡಿನ ಲೈಬ್ರರಿ ಇದೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗಬೇಕು. ಅದೊಂದು ನಮ್ಮ ಹೆಮ್ಮೆಯ ವಿಷಯ ಆಗಬೇಕು. ಮಂಜೇಶ್ವರದಲ್ಲಿ 52 ಲೈಬ್ರರಿಗಳಿವೆ, ಯಾವುದೂ ಕೂಡ ಎ ಗ್ರೇಡಿಗೆ ತಲುಪಲಿಲ್ಲ. ಬಿಯಲ್ಲಿ 2 ಇದೆ, ಸಿಯಲ್ಲಿ 2 ಇದೆ. ಆದ್ದರಿಂದ ನೀವೆಲ್ಲರೂ ಪ್ರಯತ್ನಿಸಿ, ನೀವೆಲ್ಲರೂ, ನಾನು ಅವರನ್ನು ಮಾತ್ರ ಅಲ್ಲ ಹೇಳೋದು, ನೀವೆಲ್ಲರೂ, ಇನ್ನು ಬಾರದವರು, ಇನ್ನು ಬರಬೇಕಾದವರು ಎಲ್ಲರೂ ಪ್ರಯತ್ನಿಸಿದರೆ ಧರ್ಮತಡ್ಕದಲ್ಲಿ ಅಸಾಧ್ಯವಾದ ಕೆಲಸವೇ ಅಲ್ಲ. ಗ್ರಂಥಾಲಯವನ್ನು ಉನ್ನತ ಸ್ಥಾನಕ್ಕೆ ಕೊಂಡೋಗಲಿಕ್ಕೆ ಸಾಧ್ಯ ಉಂಟು ಅಂತ ನಿಮಗೆ ಹೇಳಿಕೊಂಡು ಈ ಅವಕಾಶ ಕೊಟ್ಟಿದ್ದೀರಿ. ಒಳ್ಳೆಯ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ನಾನು ಇವತ್ತು ಇರಲೇಬೇಕಾದ ಒಂದು ಪೈಯೊಳಿಕೆ ಕಾರ್ಯಕ್ರಮ, ಲೈಬ್ರರಿಯನ್ ಟ್ರೈನಿಂಗ್ ಮತ್ತು ಸೆಕ್ರೆಟರಿಗಳಿಗೆ ಟ್ರೈನಿಂಗ್. ಆದರೆ ಇವರಲ್ಲಿ ಒಪ್ಪಿಕೊಂಡು, ಅವರ 1 ತಿಂಗಳ ಮೊದಲೇ ಹೇಳಿದ್ದಾರೆ, ಹಾಗಾಗಿ ಒಪ್ಪಿಕೊಂಡ ಕಾರಣ ಈ ಕಾರ್ಯಕ್ರಮವನ್ನು ನಾನು ಬಿಡುವುದೇ ಇಲ್ಲ. ಮಧ್ಯಾಹ್ನ ಬರ್ತೇನೆ ಅಂತ ಹೇಳಿದ್ದೇನೆ. ನಾನು ಎಲ್ಲಿಯಾದರೂ ಸಭಾ ಕಾರ್ಯಕ್ರಮ ಮುಗಿಯುವುದಕ್ಕಿಂತ ಮೊದಲು ಹೋಗಬೇಕಾದ್ರೆ ನನ್ನನ್ನು ಕ್ಷಮಿಸಿ, ಹೋಗುವುದಿಲ್ಲ ಸಭಾ ಕಾರ್ಯಕ್ರಮ ಮುಗಿಯೋವರೆಗೆ, ಲೇಟ್ ಆದರೆ ಕ್ಷಮಿಸಿ ಅಂತ ಮಾತ್ರ ಹೇಳಿಕೊಂಡು ಈ ಅವಕಾಶ ಕೊಟ್ಟದಕ್ಕಾಗಿ ಎಲ್ಲರನ್ನು ವಂದಿಸಿಕೊಂಡು ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಎಲ್ರಿಗೂ ವಂದನೆಗಳು. ಸುಮಾರು ವಿಚಾರಗಳನ್ನು ನಮ್ಮ ಮುಂದೆ ಹಂಚಿಕೊಂಡಂತಹ ಶ್ರೀಕುಮಾರಿ ಟೀಚರ್ ಅವರಿಗೆ ವಂದನೆಗಳು. ಮುಂದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಬೇಕಾದವರು ಶ್ರೀ ಕೆ ಸುನಿಲ್ ಕುಮಾರ್ DYSP ಕಾಸರಗೋಡು. ಅವರು ಕೂಡ ಕಾರಣಾಂತರದಿಂದ ಬರುವುದಿಲ್ಲ ಎಂಬುದಾಗಿ ತಿಳಿಸಿದ ಕಾರಣ ಶುಭಾಶಂಸನೆಗೈಯಲ್ಲಿರುವ ಶ್ರೀ ನವೀನ್ ರಾಜ್ KG ನ್ಯಾಯವಾದಿಗಳು ಅವರನ್ನು ಮುಖ್ಯ ಅತಿಥಿಗಳು ಎಂಬುದಾಗಿ ಪರಿಗಣಿಸಿಕೊಂಡು ಮುಖ್ಯ ಅತಿಥಿಗಳ ಭಾಷಣ ಭಾಗದಲ್ಲಿ ಈ ವಿಭಾಗದಲ್ಲಿ ಅವರು ತಮ್ಮ ಮುಖ್ಯ ಅತಿಥಿಗಳ ಭಾಷಣವನ್ನು ಈ ಸಭೆಗೆ ಪ್ರಸ್ತುತಪಡಿಸಬೇಕು ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್. ಇದೀಗ ಮುಖ್ಯ ಅತಿಥಿಗಳಾಗಿ ಶ್ರೀ ನವೀನ್ ರಾಜ್ KG ನ್ಯಾಯವಾದಿಗಳು ಅವರು ತಮ್ಮ ಮುಂದೆ ಮಾತನಾಡಬೇಕು ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅವರ ಬಗ್ಗೆ ಕಿರು ಪರಿಚಯ. ಶ್ರೀಯುತರು ಹೊಸಂಗಡಿಯ ಊರಿನವರು. ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಮಂಜೇಶ್ವರ ಇದರ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಳೆದ ಸುಮಾರು 20 ವರ್ಷಗಳಿಂದ ಕಾಸರಗೋಡಿನಲ್ಲಿ ನ್ಯಾಯವಾದಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಾತ್ರವಲ್ಲ, ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು
ಜನಾನುರಾಗ ಪಡೆದಂತಹ ಓರ್ವ ವ್ಯಕ್ತಿ ಇವತ್ತು ನಮಗೆ ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಎಂಬ ಸಂತೋಷ ನಮಗೆ ಇದೆ. ಶ್ರೀ ನವೀನ್ ರಾಜ್ ಕೆಜೆ, ನ್ಯಾಯವಾದಿಗಳು, ಕಾಸರಗೋಡು. ಮಾತ್ರವಲ್ಲ, ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಕ್ಷೇತ್ರ ಹೊಸಂಗಡಿ ಮಂಜೇಶ್ವರ ಅವರು ತಮ್ಮ ಅನಿಸಿಕೆಗಳನ್ನು, ತಮ್ಮ ಭಾಷಣವನ್ನು ಈ ಸಭೆಗೆ ನೀಡಬೇಕು ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸರ್ ಪ್ಲೀಸ್. ಮಹಾಗಣಪತಿಯನ್ನು ಪ್ರಾರ್ಥಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರು, ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ರಾಮಮೋಹನ್ ಚೆಕ್ಕೆ ಅವರೇ, ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀಮತಿ ಶ್ರೀಕುಮಾರಿ ಅವರೇ, ಶ್ರೀ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆಯ ಪ್ರಿನ್ಸಿಪಾಲರಾದಂಥ ರಾಮಚಂದ್ರ ಭಟ್ ಅವರೇ, ದುರ್ಗಾ ಪರಮೇಶ್ವರಿ ಶಾಲೆಯ ವ್ಯವಸ್ಥಾಪಕರಾದಂತಹ ಶಂಕರನಾರಾಯಣ ಭಟ್ ಅವರೇ, ನೆರೆದಿರುವಂತಹ ಎಲ್ಲ ಬಂಧುಗಳೇ, ಗಣೇಶೋತ್ಸವ ಕಳೆದು ಗಣೇಶೋತ್ಸವದ ಭಾಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಯುವಕ ಸಂಘ ಗ್ರಂಥಾಲಯ ಮತ್ತು ವಾಚನಾಲಯದ 50ನೇ ವರ್ಷ ಸುವರ್ಣ ಮಹೋತ್ಸವವನ್ನು ಆಚರಿಸುವಂತಹ ಸುಸಂದರ್ಭ. ಯಾಕಂದರೆ 50 ವರ್ಷಗಳ ಕಾಲ ಒಂದು ಗ್ರಂಥಾಲಯವನ್ನು ಮುಂದುವರಿಸಿಕೊಂಡು ಹೋಗುವುದು ಅಷ್ಟು ಸುಲಭ ಅಲ್ಲ. 1975ರಲ್ಲಿ ಇಂತಹ ಒಂದು ಪ್ರದೇಶದಲ್ಲಿ ಈ ಗ್ರಂಥಾಲಯ ಪ್ರಾರಂಭ ಮಾಡಿ, ಅದರ ನಂತರ ಅದರ ಬೆಳವಣಿಗೆಯಲ್ಲಿ ಪಾತ್ರರಾದಂತಹ ನಿಮಗೆಲ್ಲರಿಗೂ ಅಭಿನಂದನೆ. ಯಾಕಂದರೆ ಅದು ಅಲ್ಲ, 50 ವರ್ಷದ ಅವಧಿಯಲ್ಲಿ ಇಂದು 50 ಇಲ್ಲಿನ ಪ್ರತಿಭೆಗಳಿಗೆ, ವಿವಿಧ ಕ್ಷೇತ್ರದಲ್ಲಿ ದುಡಿತಿರುವಂತಹವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೀವಿ. ನಾನು ನಿನ್ನೆವರೆಗೆ ನಮ್ಮ ಅಯ್ಯಪ್ಪ ಕ್ಷೇತ್ರದಲ್ಲಿ ಗಣೇಶೋತ್ಸವ ಇತ್ತು. ನಿನ್ನೆ ರಾತ್ರಿ ಗಣೇಶ ನಿಮಜ್ಜನೆ ಘೋಷಯಾತ್ರೆಯ ನಂತರ ಸಾಧಾರಣ ಬೆಳಿಗ್ಗೆ 3 ಗಂಟೆಯವರೆಗೆ ನಾನು ಅಲ್ಲಿ ಅಯ್ಯಪ್ಪ ಕ್ಷೇತ್ರದಲ್ಲಿದ್ದೆ. ಆದರೆ ಈ ಕಾರ್ಯಕ್ರಮಕ್ಕೆ ಬರಬೇಕು, ಇಷ್ಟು ದೂರದಿಂದ ನಮ್ಮನ್ನು ನೀವು ಬರಬೇಕು ಎಂಬುದಾಗಿ ನಮ್ಮ ಮಾಧವ್ ಮತ್ತು ಮಹೇಶ್ರವರು ಭಿನ್ನವಿಸಿದ ಪ್ರಕಾರ ನಾನು ಬೆಳಿಗ್ಗೆ ಎದ್ದುಕೊಂಡು ಬಂದೆ. ಯಾಕಂದರೆ ಇಲ್ಲಿ ಈ ಯುವಕರು, ಅದೇ ರೀತಿ ಯುವತಿಯರು, ಇಲ್ಲಿಯ ಜನರು ಈ ಸಮಾರಂಭವನ್ನು ಯಶಸ್ವಿ ಮಾಡಲಿಕ್ಕೆ ಬೇಕಾಗಿ ಆಗಾಗ ಅವರು ಪ್ರೇರೇಪಣೆಯನ್ನು ನೀಡುತ್ತಾ ಇದ್ದರು. ಅಂತಹದಲ್ಲಿ ತುಂಬ ಯುವಕರು, ಯಾಕಂದರೆ ನಾವೆಲ್ಲ ಭಾಷಣ ಮಾಡುವವರಾಗಿ ಇರ್ಬೋದು, ಫೋಟೋಕ್ಕೆ ನಿಲ್ಲುವವರಾಗಿರ್ಬೋದು, ಆದರೆ ಇದರ ತೆರೆ ಹಿಂದೆ ಕೆಲಸ ಮಾಡುವ ಹಲವಾರು ಯುವಕರು ಯುವತಿಯರು ಇರ್ಬೋದು, ಹಲವಾರು ವ್ಯಕ್ತಿಗಳಿದ್ದಾರೆ. ಅಂಥವರ ಪರಿಶ್ರಮದಿಂದ ಮಾತ್ರ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯ. ಇಲ್ಲಿನ ಜನರು ಬಹಳಷ್ಟು ನನಗೆ ಪರಿಚಿತರಾದಂಥ ತುಂಬ ಮುಖಗಳು ಇಲ್ಲಿ ಕಾಣ್ತಾ ಇದೆ. ಹೇಗೆ ಏನು ಅಂತ ನನಗೆ ಗೊತ್ತಾಗೋದಿಲ್ಲ. ಯಾಕಂದರೆ ಕೆಲವೊಮ್ಮೆ ಮಾಸ್ಟರ್ಗಳೇ ಜಾಸ್ತಿ ಆಗಿರ್ಬೋದು. ನಾವು GHS ಬಂಗ್ರಮಂಜೇಶ್ವರದಲ್ಲಿ SITಯಲ್ಲಿ ಈಗೆಲ್ಲ ಕಲ್ತವ. ಆದ ಕಾರಣ ನನಗೆ ಕೆಲವೊಮ್ಮೆ ಮಾಸ್ಟರ್ಗಳಾಗಿ ಬಂದಿರ್ಬೋದಾ, ಇಲ್ಲದ ನಾನು ಕೆಲವು ವೇದಿಕೆಯಲ್ಲಿ, ಧಾರ್ಮಿಕ ವೇದಿಕೆಗಳಲ್ಲಿ ಎಲ್ಲ ನಾನು ಕೂಡ ಭಾಗವಹಿಸಿದವ. ಆ ರೀತಿಯಲ್ಲಿ ನಾನು ನೋಡಿದವರ ಏನಂತ ಗೊತ್ತಾಗೋದಿಲ್ಲ. ತುಂಬ ಪರಿಚಯದ ಮುಖಗಳು ಈ ಧರ್ಮ ತಡಕದಲ್ಲಿ ನನಗೆ ಕಾಣುತ್ತಿರೋದು ಬಹಳಷ್ಟು ಸಂತೋಷವಾಗ್ತದೆ. ಈ ಗಣೇಶೋತ್ಸವದ ಈ ಸಂದರ್ಭ ನಾವೆಲ್ಲ ಕಾರ್ಯಕ್ರಮಕ್ಕೆ ಮೊದಲು ಪೂಜನೆ ಮಾಡೋದು ಗಣೇಶನನ್ನು. ಯಾಕಂದರೆ ಗಣೇಶನನ್ನು ಪೂಜೆ ಮಾಡಿದರೆ ನಿರ್ವಿಘ್ನವಾಗಿ ಕಾರ್ಯಗಳೆಲ್ಲವೂ ನಡೆಯುತ್ತವೆ ಎಂಬುದಾಗಿ ನಮಗೆಲ್ಲರಿಗೆ ಒಂದು ವಿಶ್ವಾಸ. ಆ ವಿಶ್ವಾಸ ನಮ್ಮನ್ನೆಲ್ಲರೂ ಸಂರಕ್ಷಿಸುತ್ತದೆ. ಯಾಕಂದರೆ ಎಲ್ಲಿಯೂ ಕೂಡ ಗಣೇಶನನ್ನು ಸ್ಮರಿಸಿ, ವಿಘ್ನೇಶ್ವರನನ್ನು ಸ್ಮರಿಸಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರೆ ಯಾವುದೇ ಮೊಟಕುಗಳು ಬರುವುದಿಲ್ಲ. ಈ ರೀತಿಯಲ್ಲಿ ಇಲ್ಲಿ ನೆರೆದಿರುವಂತಹ ಎಲ್ಲ ಯಾರು ಇದ್ದರೂ ಕೂಡ ಒಳ್ಳೆಯ ಒಂದು ಸಂಸ್ಕಾರವನ್ನು ಪಡೆದಂತಹ ವ್ಯಕ್ತಿಗಳು ಎಂಬುದಾಗಿ ನನಗೆ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕಂದರೆ ಜನರು ಕಡಿಮೆ ಆದರೂ ಕೂಡ ಬಹಳಷ್ಟು ಒಳ್ಳೆಯ ಸಂಯಮನದಿಂದ ಇಲ್ಲಿ ನೆರೆದಿದ್ದಾರೆ. ಸಂಸ್ಕಾರದ ಬಗ್ಗೆ ಮಾತನಾಡುವಾಗ ನಾನು ಈಗ ಮಂಜೇಶ್ವರ ಅಯ್ಯಪ್ಪ ಕ್ಷೇತ್ರದಿಂದ ಕೆಲವು ದಿನಗಳಿಂದ ನಾವೊಂದು ಸಂಸ್ಕಾರವನ್ನು ಬೆಳೆಸಬೇಕು ಎಂಬುದಾಗಿ
ತುಂಬ ಆಲೋಚನೆಯನ್ನು ಮಾಡ್ತೇವೆ. ಈ ಮಕ್ಕಳಲ್ಲಿ ಯಾವ ರೀತಿ ಸಂಸ್ಕಾರ ಬೆಳೆಸಬಹುದು. ಚಿಕ್ಕ ಮಗು ದೊಡ್ಡದಾಗ್ತದೆ, ದೊಡ್ಡದಾಗುವಾಗ ಅವರವರ ಕ್ಷೇತ್ರಕ್ಕೆ ಅವರು ಹೋಗ್ತಾರೆ. ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ಈಗಿನ ಮಾದಕ ದ್ರವ್ಯ ವ್ಯಸನದಿಂದಾಗಿ, ಡ್ರಗ್ಸ್ ಆಗಿರ್ಲಿ, ಇನ್ನು ಯಾವುದೇ ಆಗಿರ್ಲಿ, ಮಾದಕ ದ್ರವ್ಯದ ವ್ಯಸನಕ್ಕೆ ಬಲಿಯಾಗುತ್ತಿರುವಂತಹ ಮಕ್ಕಳನ್ನು ನಾವು ನೋಡ್ತಾ ಇದ್ದೇವೆ. ಅವರನ್ನು ಯಾವ ರೀತಿಯಲ್ಲಿ ಸಂರಕ್ಷಣೆ ಮಾಡಬಹುದು? ನಮ್ಮ ಧಾರ್ಮಿಕ ಕ್ಷೇತ್ರಗಳು ಕೇವಲ ಪೂಜೆ ಪುರಸ್ಕಾರಕ್ಕೆ ಅಲ್ಲದೆ ಈ ರೀತಿಯಲ್ಲಿ ಧರ್ಮದಲ್ಲಿ ಅವರಲ್ಲಿ ಸಂಸ್ಕಾರವನ್ನು ಯಾವ ರೀತಿ ಮಾಡಬಹುದು ಎಂಬುದಾಗಿ ಆಲೋಚನೆಯನ್ನು ಮಾಡಬೇಕಾದಂತ ಅತಿ ಅಗತ್ಯ ಹೇಗಿದೆ. ಯಾಕಂದ್ರೆ ಚಿಕ್ಕ ಮಕ್ಕಳು ನಾವು ನಡೆಸಿಕೊಟ್ಟುವಂತಹ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಮಕ್ಕಳು ಮನೆಯ ಪರಿಸರವನ್ನು, ಮನೆಯಲ್ಲಿರುವಂತಹ ತಂದೆ ತಾಯಿಯವರ ಸ್ವಭಾವವನ್ನು, ಅದೇ ರೀತಿ ಅವರ ಪರಿಸರ, ಸಮಾಜದ ಸ್ವಭಾವವನ್ನು ಮಾತ್ರ ಮೈಗೂಡಿಸುತ್ತಾರೆ. ಆ ಸಮಾಜ, ಅವರ ಹೊರಗೆ ಹೋಗುವಂತಹ ಸಮಾಜದಲ್ಲಿ ಕೆಟ್ಟ ಚಟುವಟಿಕೆಗಳಿಗೆ ಒಳಗಾದ್ರೆ ಮಕ್ಕಳು ಕೂಡ ಅದನ್ನೇ ಅವಲಂಬಿಸಿ ನಡೆಸ್ತಾ ಇದ್ದಾರೆ. ಆದ ಕಾರಣ ನಾವು ಬಾಲಗೋಕುಲದಂತಹ ಒಂದು ರೀತಿಯಲ್ಲಿ ಅವರಿಗೆ ಮಕ್ಕಳನ್ನು ಸಂಸ್ಕಾರವಾಗಿ ಬೆಳೆಸುವಂತಹ ರೀತಿ, ಮಕ್ಕಳಲ್ಲಿ ಭಗವದ್ಗೀತೆಯ ಬಗ್ಗೆ ಸಂಸ್ಕಾರವನ್ನು ಬೆಳೆಸುವುದು, ಭಗವದ್ಗೀತೆಯ ಬಗ್ಗೆ, ಧರ್ಮದ ಬಗ್ಗೆ ಅರಿವನ್ನು ನೀಡಿಸುವುದು, ವೈದಿಕದ ಬಗ್ಗೆ ಅರಿವನ್ನು ನೀಡಿಸುವುದು, ದೇವರನ ಬಗ್ಗೆ, ದೇವರು ಯಾರು ಎಂಬುದಾಗಿ ಅರಿವನ್ನು ನೀಡಿಸುವಂತಹ ಕೆಲಸ, ಯಾವ ರೀತಿಯಲ್ಲಿ ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಅನ್ನು ಕೊಡಬೇಕು, ಯಾವುದೇ ರೀತಿಯಲ್ಲಿ ಸಮಾಜದಲ್ಲಿ ಹಿರಿಯರಿಗೆ ರೆಸ್ಪೆಕ್ಟ್ ಅನ್ನು ಕೊಡಬೇಕು, ಅಧ್ಯಾಪಕರಿಗೆ, ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಅನ್ನು ಕೊಡಬೇಕು ಎಂಬುದಾಗಿ ಕಲಿಸುವಂತಹ ಕೆಲಸ. ಯಾಕಂದ್ರೆ ಗುರು ಹಿರಿಯರು, ತಂದೆ ತಾಯಿಗಳು ನಮಗೆ ದೇವರುಗಳು. ಅವರು ದೇವರು ಎಂಬುದಾಗಿ ನಾವು ಚಿಕ್ಕ ಮಕ್ಕಳಲ್ಲಿ ಅವರ ಅವನ ಮನಸ್ಸಿಗೆ ತಿಳಿಸುವಂತಹ ಕೆಲಸವನ್ನು ಈ ಬಾಲಗೋಕುಲದಂತಹ ಸಂಘಟನೆಗಳು ಅಲ್ಲಿ ಮಾಡ್ತಾ ಇದೆ. ಅಂತಹ ಸಂಘಟನೆಗಳು ಹೆಚ್ಚು ಬೆಳೆದರೆ ಮಾತ್ರ ನಾವು ಮುಂದಿನ ಜೀವನದಲ್ಲಿ ಒಳ್ಳೆ ಮಕ್ಕಳನ್ನು ಪಡೀಲಿಕ್ಕೆ ಸಾಧ್ಯ. ಯಾಕಂದ್ರೆ ಮಕ್ಕಳಿಗೆ, ಎಲ್ಲರಿಗೆ ನಮಗೊಂದು ಛಲ ಬೇಕು. ಈಗಾಗಲೇ ಮಾತನಾಡಿದವರು ಹೇಳಿದ್ರು, ಛಲ ಇದ್ರೆ ನಾವು ನಮ್ಮ ಛಲವನ್ನು, ಅದೇ ರೀತಿ ನಮ್ಮ ಏಮನ್ನು, ಯಾವುದೇ ರೀತಿ ಗುರಿಯನ್ನು ಅತಿ ಮೇಲೆ ಇಡಬೇಕು. ನಮಗೆ ಒಂದು 10,000 ಬೇಕಿದ್ರೆ ನಮ್ಮ ಗುರಿ 1 ಕೋಟಿಯದಾಗಿರ್ಬೇಕು. ಅಲ್ಲದ್ರೆ ನಮ್ಮ ದೃಷ್ಟಿ, ನಾವು ಯಾವುದೇ ಒಂದು ಕೆಲಸದಲ್ಲಿ ನಾನು ಇಂತಹ ಕೆಲಸಕ್ಕೆ ಹೋಗ್ಬೇಕು, ಅಲ್ಲದ್ರೆ ನನ್ನ ಜೀವನದಲ್ಲಿ ಇಂಥ ವ್ಯಕ್ತಿ ಆಗ್ಬೇಕು ಎಂಬುದಾಗಿದ್ರೆ ನಮ್ಮ ಗುರಿ ಬಹಳಷ್ಟು ದೊಡ್ಡದಾಗಿರ್ಬೇಕು. ನಾವು ಹತ್ತಿಕೊಂಡು ಹೋಗ್ತಾ ಇರುವಂತಹ ದೊಡ್ಡ ಗುರಿಗೆ ನಾವು ಹತ್ತಿಕೊಂಡು ಹೋದರೆ ನಮಗೆ ಎಲ್ಲಿಯಾದ್ರೂ ಬಾಕಿ ಆದ್ರೂ ಕೂಡ ಒಂದು ದೊಡ್ಡ ಒಂದು ಸ್ಥಾನದಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯವಿದೆ. ಯಾರು ಕೂಡ ಹುಟ್ಟುವಾಗ ಶ್ರೀಮಂತರಾಗಿ ಹುಟ್ಟುವಾಗ ಜ್ಞಾನದಿಂದ ಹುಟ್ಟುದು ಯಾರು ಅಲ್ಲ. ಎಲ್ಲರಿಗೂ ಜ್ಞಾನ ಭಂಡಾರವಿದೆ. ಎಲ್ಲರಿಗೂ ಹುಟ್ಟಿದ ನಂತರ ಅವರು ಮಾಡುವಂತಹ ಪ್ರವೃತ್ತಿ, ಅವರು ಮಾಡುವಂತಹ ಸ್ವಭಾವ, ಅವರಿಗಿರುವಂತಹ ಸ್ವಭಾವ, ಇದರ ಮೂಲಕ ಅವರು ಒಳ್ಳೆಯ ವ್ಯಕ್ತಿಗಳಾಗ್ತಾರೆ. ಆ ರೀತಿಯಲ್ಲಿ ಅವರನ್ನು ಬೆಳೆಸಿಕೊಂಡು ಬರಬೇಕು ಅಂತ ಮಾತ್ರ ಹೇಳುತ್ತಾ, ಇಲ್ಲಿ ನಾವು ಈ ಗ್ರಂಥಾಲಯದ ವಾಚನಾಲಯದ ಈ 50ನೇ ವರ್ಷದ ಸಂಭ್ರಮದಲ್ಲಿದ್ದೇವೆ. ಅದೇ ರೀತಿ ಗಣೇಶೋತ್ಸವವನ್ನು ಕೂಡ ಆಚರಿಸ್ತಾ ಇದ್ದೇವೆ. ಈ ರೀತಿ ಒಳ್ಳೆಯ ಸಂಸ್ಕಾರ ಭರಿತವಾದಂತಹ ಮುಂದಿನ ಜನಾಂಗವನ್ನು ಸೃಷ್ಟಿ ಮಾಡಬೇಕು. ಈ ಭಾರತದ, ಈ ನಮ್ಮ ರಾಷ್ಟ್ರದ ಸಂರಕ್ಷಣೆಗೆ ನಾವೆಲ್ಲರೂ ಕಟಿಬದ್ಧರಾಗಬೇಕು ಎಂಬುದಾಗಿ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ನಮ್ಮ ಸಂಘಟನೆ ಅಂದ್ರೆ ನಮ್ಮ ಈ ಸಂಘ ಕಳೆದ ಕೆಲವಾರು ವರ್ಷಗಳಿಂದ ಇದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾವು ಮೊದಲಿಗೆ ಶ್ರೀಕೃಷ್ಣ ಜಯಂತಿ ಉತ್ಸವ ಆಚರಣೆ ಇತ್ತಂತೆ. ಕಳೆದ ಕೆಲವು ವರ್ಷಗಳಿಂದ ಅಂದ್ರೆ 23ನೇ ವರ್ಷ ಇದು. ಶ್ರೀಕೃಷ್ಣ ಜಯಂತಿಯ ಬದಲು ಗಣೇಶೋತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ. ಅಂದ್ರೆ ಒಂದು ಧಾರ್ಮಿಕ ಉತ್ಸವಗಳನ್ನು ಬಹಳ ಯಶಸ್ವಿಯಾಗಿ ನಡೆಸ್ತಾ ಬಂದಿದ್ದೇವೆ. ಇಂತಹ ಈ ಸಂಘದ ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಒಬ್ಬರ ಧಾರ್ಮಿಕ ಮುಖಂಡರಾದಂತಹ ಶ್ರೀಯುತ ನ್ಯಾಯವಾದಿಗಳು ತಮ್ಮ ಅನಿಸಿಕೆಗಳನ್ನು, ಉಪಯುಕ್ತ ಮಾಹಿತಿಗಳನ್ನು ತಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ಸೊಗಸಾಗಿ ತಿಳಿಸಿದ್ದಾರೆ. ನಿಮಗೆ ನಮ್ಮ ಸಂಘಟನೆಯ ಪರವಾಗಿ, ಸಂಘದ ಎಲ್ಲ ಸದಸ್ಯರ ಪರವಾಗಿ ಈ ಸಂದರ್ಭದಲ್ಲಿ ವಂದನೆಗಳು. ಮುಂದೆ ಈ ಸುವರ್ಣ ಮಹೋತ್ಸವದಲ್ಲಿ ನಡೆಸುವಂತಹ ಒಂದು ಕನಸು ಅಂತ ಹೇಳ್ಬೋದು. ಈ ಕಾರ್ಯಕ್ರಮವನ್ನು ಯಾವ ರೀತಿ ಅವಿಸ್ಮರಣೀಯವಾಗಿ, ವಿಶಿಷ್ಟವಾಗಿ ಮಾಡಬಹುದು ಎಂಬುದಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚಿಸಿದಾಗ 50 ವರ್ಷದ ಕಾರ್ಯಕ್ರಮ ಸುವರ್ಣ ಮಹೋತ್ಸವದಲ್ಲಿ ಕಡಿಮೆ ಪಕ್ಷ 50 ಮಂದಿಗಾದ್ರೂ ಕೂಡ ಸನ್ಮಾನಿಸಬೇಕು ಎಂಬ ಒಂದು ಅಭಿಪ್ರಾಯ, ಒಮ್ಮತದ ಅಭಿಪ್ರಾಯ ಬಂದಿರುತ್ತದೆ. ಹಾಗಾದ್ರೆ ಯಾರನ್ನು? ನಾನು ಆಗಾಗಲೇ ಹೇಳಿದ ಹಾಗೆ
ಈ ಸಂಘಟನೆ ನಮ್ಮ ಸಂಘಕ್ಕೆ ಸ್ವಂತ ಕಟ್ಟಡ ಆರಂಭದಲ್ಲಿ ಪ್ರಾರಂಭವಾಯಿತು. ಕೆಲವು ವರ್ಷಗಳ ಬಳಿಕ ಇಲ್ಲಿ ಇರುವಂತಹ ಈ ಸ್ವಂತ ಕಟ್ಟಡದಲ್ಲಿ ಕಾರ್ಯಾಚರಣೆ ಆರಂಭವಾಯಿತು. ಆಮೇಲೆ ಇತ್ತೀಚೆಗೆ 2016-17ನೇ ವರ್ಷದಲ್ಲಿ ಎಂಪಿ ಫಂಡಿನ ನೆರವಿನಿಂದ ಸುಸಜ್ಜಿತವಾದಂತಹ ಒಂದು ಕಟ್ಟಡವನ್ನು ನಮಗೆ ನಿರ್ಮಿಸಲಿಕ್ಕೆ ಸಾಧ್ಯ ಆಯಿತು. ಈ ಹಳೆ ಕಟ್ಟಡ ದುಸ್ಥಿತಿಯಲ್ಲಿರುವುದನ್ನು ಕಂಡು ಇದನ್ನು ಹೇಗಾದರೂ ಮಾಡಿ ಉತ್ತಮ ಸ್ಥಿತಿಗೆ ತರಬೇಕು ಎಂಬ ಸದಸ್ಯರ ಅಭಿಪ್ರಾಯದ ಮೂಲಕ ಹಲವಾರು ಶ್ರಮದಾನಿಗಳ, ಹಲವಾರು ಊರ ಹಾಗೂ ಪರವೂರ ದಾನಿಗಳ ನೆರವಿನಿಂದ ಇವತ್ತು ನಮಗೆ ಈ ಹಳೆ ಕಟ್ಟಡವನ್ನು ಒಳ್ಳೆಯ ಸ್ಥಿತಿಗೆ ತರಲಿಕ್ಕೆ ಸಾಧ್ಯ ಆಗಿದೆ. ಸುವರ್ಣ ಮಹೋತ್ಸವದ ಕೊಡುಗೆ ಅಂತ ಹೇಳ್ಬೋದು. ಮಾತ್ರ ಅಲ್ಲ, ಈ ಸಂಘಟನೆಗೆ ಹಿಂದಿನಿಂದ ಇಂದಿನವರೆಗೂ ಹಾಗೂ ಮುಂದೆ ಬೆಂಬಲಿಸುತ್ತಿರುವಂತಹ, ಈ ಸಂಘಟನೆಯಲ್ಲಿ ದುಡಿದಂತಹ ಈ ಊರಿನ ಮಹನೀಯರನ್ನು ಗೌರವಿಸಬೇಕು ಎಂಬ ಒಂದು ಅಭಿಪ್ರಾಯದ ಫಲಶ್ರುತಿಯಾಗಿದೆ ಮುಂದೆ ನಡೆಯುವಂತಹ ಕಾರ್ಯಕ್ರಮ ವೇದಿಕೆಯಲ್ಲಿ. ಸುಮಾರು 50 ಮಂದಿಯ ಮಹನೀಯರ ಲಿಸ್ಟು ತಾವು ಆಮಂತ್ರಣ ಪತ್ರಿಕೆಯಲ್ಲಿ ನೋಡಿರ್ಬೋದು. ಆರಂಭದಲ್ಲಿ 10 ಮಂದಿಯನ್ನ ವೇದಿಕೆಗೆ ನಾನು ಆಮಂತ್ರಿಸ್ತಾ ಇದ್ದೇನೆ. ಆ 10 ಮಂದಿಯನ್ನ ಸನ್ಮಾನ ಮಾಡಿದ ನಂತರ ಉಳಿದ ಮಂದಿಯನ್ನು ವೇದಿಕೆಗೆ ಕರೆಯುವಾಗ ನೀವು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಮೊದಲಿಗೆ ಈಗ ನಾನು 10 ಮಂದಿಯ ಹೆಸರನ್ನು ಓದಿ ಹೇಳ್ತೇನೆ. ದಯವಿಟ್ಟು ನೀವು ವೇದಿಕೆಗೆ ಬರಬೇಕು ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್. ಶ್ರೀ KV ಪದ್ಮನಾಭನ
ನಿವಾಸಿ. ಅದಕ್ಕಿಂತಲೂ ಹೆಚ್ಚಿಗೆ ನಮ್ಮ ಧರ್ಮತಡ್ಕ ಎಯು
As we are stepping into a new year, we, the Canapro family, would like to take you through a
ಒಪ್ಪಿಗೆಯಲ್ಲಿ ಅವರನ್ನು ನಾವು ಕಳುಹಿಸಿಕೊಡ್ತಾ ಇದ್ದೇವೆ. ನಮ್ಮ ಸಂಘಕ್ಕೆ ಅವರ ಸಹಕಾರ ಮುಂದಕ್ಕೂ ಇರಲಿ. ಅವರ ಅನುಭವ ಧಾರ್ಮಿಕ ಕ್ಷೇತ್ರದಲ್ಲಿ
ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕೆ ಹೆಮ್ಮೆ ಇದೆ. ಅವರ ಮಕ್ಕಳು ನಮ್ಮೊಂದಿಗೆ ಈಗ ಸದಸ್ಯರಾಗಿದ್ದುಕೊಂಡು
ಇವರು ಕೂಡ ಪೆರ್ಮುದೆ ಮತ್ತು ಧರ್ಮತರಕ್ಕೆ ಎದುರೇ ಮಧ್ಯದಲ್ಲಿರುವುದು ಕಟ್ಟದ ಗಾಡಿನಲ್ಲಿ 2 ವಿಭಾಗ ಮಾಡಿದ್ರೆ, ಒಂದು ಈಚೆಗೆ ಇಲ್ಲದ್ರೆ ಆಚೆ ಶನ್ನಿಕೋಡಿ ಅದೇ ರೀತಿ ಆಯ್ತಾ. ಆದ್ರೆ ಹೆಚ್ಚು ಅವರು ಬರುವುದು ಈ ಕಡೆಗೆ ಧರ್ಮತರಕ್ಕೆ. ಕೃಷಿಕರಾಗಿರುವಂತಹ ಐತಬಗೌಡ ಅವರು ಸಂಘದ ಪ್ರಾರಂಭದ ದಿವಸಗಳಲ್ಲಿ ಸಕ್ರಿಯವಾಗಿದ್ದವರು. ಇಂದಿಗೂ ಅವರ ಮಕ್ಕಳು
ದಯವಿಟ್ಟು ಈ ಹೆಸರು ಹೇಳಿದವರು ಆದಷ್ಟು ಬೇಗ ಬರಬೇಕು. ನವೀನ್ ನಾಯಕ ಕೆದುಕೋಡಿ ಸಂಘದ ಸದಸ್ಯ ಮತ್ತು
ಸರಿ, ಉಂಟು 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 ಉಂಟು. ಇದರಲ್ಲಿ ಗಡಿಬಿಡಿಯಿಂದ ಕೇಳಿದವರು ಇದ್ರೆ ಇನ್ನೊಮ್ಮೆ ಕೇಳಿಕೊಳ್ಳಿ, ಬೇಗನೆ ಓದಿ ಹೇಳ್ತೇನೆ. ನವೀನ್ ನಾಯಕ್ ಕೆದುಕೋಡಿ, ಸತೀಶ್ ಕೆದುಕೋಡಿ, ಅವಿನಾಶ್ ಅಡ್ಕ, ಸುರೇಶ್ ಬಾಲಡ್ಕ, ಮಹೇಶ್ ಕಂಪದ ಮೂಲೆ, ಈಶ್ವರ್ ನಾಯಕ್ ವಿಷ್ಣುನಗರ, ಉದಯ ಬಾಲಡ್ಕ, ವಿಜಯ ಮುಂಚಿಕಾನ, ರವಿಚಂದ್ರ ಇಟ್ಟಿಕೊಂಡಿ, ಬಾಲಚಂದ್ರ ವಿಷ್ಣುನಗರ, ಜಗದೀಶ್ ಕಟ್ಟದ ಕಾಡು, ಮಂಜುನಾಥ್ ಹೊಸಗದ್ದೆ, ಚಂದ್ರ ಕಟ್ಟದ ಕಾಡು, ವಿಶ್ವನಾಥ್ ನೇರೋಳು, ಕೃಷ್ಣಗೌಡ ಬಲಿಪದೊಟ್ಟಿ, ನಾರಾಯಣ ಮಂತಿಮಾರು, ಶ್ರೀಧರ ಬಲಿಪದೊಟ್ಟಿ, ರವಿ ನಡುವಡ್ಕ, ರಾಮ ಮೇಪೋಡು, ಮಾಂಕುಗೌಡ, ಜಗನ್ನಾಥ ಬಾಲಡ್ಕ, ಮಾಧವ ನಡುವಡ್ಕ, ರಾಜಶೇಖರ, ಮನೀಶ್ ಮೇಪೋಡು, ರಾಮಮೂಲ್ಯ ಬಾಲಡ್ಕ, ಜಯ ಅಡ್ಕ, ಅಕ್ಷಯ ಅಡ್ಕ, ಸಂದೀಪ್ ನೇರೋಳು, ಕೃಷ್ಣ ಕೆಳಗಿನ ಮೇಪೋಡು, ವಿಜಯ ಭಂಡಾರಿ, ಸುರೇಶ್ ಗಂಡಿಬಾಗಿಲು, ಪದ್ಮ ಬಾಳಿಕೆ, ಪ್ರವೀಣ್ ಬಾಲಡ್ಕ, ಅಶೋಕ್ ಮುಂಚಿಕಾನ, ಪ್ರದೀಪ್ ಆಚಾರ್ಯ, ನವೀನ್ ನೇರೋಳು, ಸಂತೋಷ್ ಮೇಪೋಡು, ಚಿತ್ರಲತಾ ಧರ್ಮತಿರ್ಕ, ಪ್ರಭಾವತಿ ಮೇಪೋಡು, ಸಾತ್ವಿಕ್ ನೀರಮೂಲೆ, ಚಂದ್ರಶೇಖರ್ ಭಟ್ ನೆರಿಯ, ರಾಮಮೋಹನ್ CH ಮೇಪೋಡು. ಒಂದು ನಿಮಿಷ ಬಂದೆ. ಮನು ಭಟ್ ಕೆದುಕೋಡಿ, ಶಂಕರನಾರಾಯಣ ಭಟ್ ನೀರೋಳು, ವೆಂಕಟರಾಜ್ ನೀರಮೂಲೆ, ಆಶಾಲತಾ ಬಾಲಡ್ಕ, ವೆಂಕಟರಮಣ ನೀರಮೂಲೆ, ಪ್ರಜ್ಞಾ ಆಚಾರ್ಯ ಧರ್ಮತಿರ್ಕ, ರಾಮಚಂದ್ರ ಭಟ್ ನೇರೋಳು, ಉಷಾ ಆಚಾರ್ಯ ಧರ್ಮತಿರ್ಕ, ರವಿಕುಮಾರ್ ಕಂಪದಮೂಲೆ, ಹರಿಪ್ರಸಾದ್ ಹೊಸಗದ್ದೆ, ಹರೀಶ್ ಬಲಿಪತೊಟ್ಟಿ, ದಿವ್ಯಾ ಮೇಪೋಡಡ್ಕ, ಮದನಗೌಡ ಮೇಪೋಡು, ಶಶಿಧರ ಹೊಸಗದ್ದೆ, ಉಮೇಶ್ ಮುಂಚಿಕಾನ, ರವಿಲೋಚನ್ ನೆರಿಯ, ಚೇತನ್ ಕುಮಾರ್ ಧರ್ಮತಿರ್ಕ, ಯಜ್ಞೇಶ್ ಆಚಾರ್ಯ, ದಿನೇಶ್ ಮೇಪೋಡು, ಯೋಗೀಶ್ ಮೇಪೋಡು, ಹರ್ಷಿತಾ ಎಂ, ಸ್ವಾತಿ ನೇರೋಳು, ಧನ್ಯಶ್ರೀ ಬಾಲಡ್ಕ, ತೇಜಸ್ವಿನಿ ಕೆ, ಜಯಪ್ರಕಾಶ್ ಎಂ, ದೇವಗೌಡ ಮುಂಚಿಕಾನ, ಚಂದ್ರ ಕನಿಯಲ್ ತಡ್ಕ, ಪದ್ಮನಾಭ ಮುಡಾಯಿ ಕುಮೇರಿ, ಜಯ ಮುಂಚ ಆಗಿರುವಂತಹ CH ರಾಮಮೋಹನ್ ಮಾಷೆ, ಶಾಲಾ ಮ್ಯಾನೇಜರ್ ಶಂಕರನಾರಾಯಣ ಭಟ್ ಅವರೇ, ಈಗಾಗಲೇ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ನಿರ್ಗಮಿಸಿದ ಟೀಚರ್ ಅವರು, ಹಾಗೆ ಎಲ್ಲ ಹಿರಿಯರು, ಸನ್ಮಾನವನ್ನು ಸ್ವೀಕರಿಸಿದಂತಹ ಹಿರಿಯರು, ಊರ ಪರ ಊರ ಮಹನೀಯರೇ, ಎಲ್ರಿಗೂ ಕೂಡ ವಂದನೆಗಳು. ಧರ್ಮತಡ್ಕ ಯುವಕ ಸಂಘ ಗ್ರಂಥಾಲಯ ಮತ್ತು ವಾಚನಾಲಯ ಧರ್ಮತಡ್ಕ ಇದರ ಸ್ವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ನಾವಿಲ್ಲಿ ಸೇರಿದ್ದೇವೆ. 2 ದಿವಸಗಳ ಕಾರ್ಯಕ್ರಮ. ನಿನ್ನೆಯ ದಿವಸ ಗಣೇಶೋತ್ಸವ ಬಹಳ ಒಂದು ಅಚ್ಚುಕಟ್ಟಾಗಿ ವೈಭವದಿಂದ ನಡೆಸಿ ಸಂಪನ್ನಗೊಂಡಿದೆ. ಇವತ್ತೀಗ ಸುವರ್ಣ ಸಂಭ್ರಮ ವಿವಿಧ ಕಾರ್ಯಕ್ರಮಗಳು. ಅದರಲ್ಲಿ ನಾವು ಈಗ 50 ಜನ ಹಿರಿಯರನ್ನು ಹಾಗೂ ನಮ್ಮ ಗ್ರಂಥಾಲಯದ ಅಭಿವೃದ್ಧಿಗೆ ಮಾರ್ಗದರ್ಶಕರಾಗಿಯೂ ದೈಹಿಕವಾಗಿಯೂ ಸಾಂಪತ್ತಿಕವಾಗಿಯೂ ತನು ಮನ ಧನಗಳಿಂದ ಗ್ರಂಥಾಲಯದೊಂದಿಗೆ ಗುರುತಿಸಿಕೊಂಡಂತಹ 50 ಮಂದಿ ಸಾಧಕರನ್ನು, ವಿವಿಧ ಕ್ಷೇತ್ರದ ಸಾಧಕರು ಅಂತೇಳಿ ಹೇಳ್ಬೋದು, ಅವರನ್ನು ನಾವು ಗುರುತಿಸಿದ್ದೇವೆ, ಗೌರವಿಸಿದ್ದೇವೆ. ನಮಗೆ ಹೆಮ್ಮೆ ಇದೆ. 1975-76 ನಮ್ಮ ಧರ್ಮತಡ್ಕದ ಇತಿಹಾಸದಲ್ಲಿ ಸ್ವರ್ಣಾಕ್ಷರಗಳಿಂದ ಬರೆಯುವಂತಹ ವರ್ಷ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 3 ಪ್ರಮುಖ ಸಂಸ್ಥೆಗಳು ಆರಂಭಗೊಂಡಂತಹ, ಉದ್ಘಾಟನೆಗೊಂಡಂತಹ ಒಂದು ವರ್ಷ ಅದು 1975 ನಮ್ಮ ಗ್ರಂಥಾಲಯ ಆಯಿತು. 76ರಲ್ಲಿ ನಮ್ಮ ಪ್ರೈಮರಿ ಶಾಲೆ ಇದ್ದದ್ದು ಹೈಸ್ಕೂಲ್ ಆಗಿ ಭರ್ತಿಗೊಂಡಂತಹ ವರ್ಷ 76. ಅದೇ 76ರಲ್ಲಿ ನಮ್ಮ ರೇಷನ್ ಶಾಪ್ ಕೂಡ ಇಲ್ಲಿ ಆರಂಭಗೊಂಡಂತಹ 3 ಪ್ರಮುಖ ಸಂಸ್ಥೆಗಳು ಆರಂಭಗೊಂಡಂತಹ ಒಂದು
ವರ್ಷ 1975 76 ಅಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತಾ ಇದೆ, ಹೆಮ್ಮೆ. ಅದರಲ್ಲಿ ಎರಡು ನಮ್ಮ ಜ್ಞಾನ ಚಕ್ಷುವನ್ನು ಬೆಳೆಸುವಂತಹ ಎರಡು ಸಂಸ್ಥೆಗಳು, ವಿದ್ಯಾಸಂಸ್ಥೆ ಮತ್ತು ಗ್ರಂಥಾಲಯ ಪೂರಕವಾಗಿರುವಂತಹ ಎರಡು ಎದುರು ಬದುರಾಗಿರುವಂತಹ ಈ ಸಂಸ್ಥೆಗಳು ಅತ್ಯಂತ ಒಂದು ನಮ್ಮ ಜ್ಞಾನ ಚಕ್ಷುವನ್ನು ಬೆಳಗುವಂಥದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ರೇಷನ್ ಶಾಪ್ ನಮ್ಮ ಉದರ ಪೋಷಣೆಗೆ ಇರುವಂಥದ್ದು. ಅಂತಹ ಸಂಸ್ಥೆಗಳಿಗೆ ಈಗ 50 ವರ್ಷ ಪೂರೈಸಿದೆ ಅಂತ ಹೇಳುವಾಗ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಸಂಭ್ರಮ, ಸುವರ್ಣ ಸಂಭ್ರಮವನ್ನು ನಮ್ಮ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಾವು ಆಚರಿಸ್ತೇವೆ. ಈ ಒಂದು ಕಟ್ಟಡ ನವೀಕರಣವು ಕೂಡ ಈ ಸಂದರ್ಭದಲ್ಲಿ ಜರಗಿದೆ. ಶಿಥಿಲಾವಸ್ಥೆಯಲ್ಲಿತ್ತು ಅದರ ಮಾಡು ಈ ಯಾವಾಗ ಮುರಿದು ಬೀಳ್ತದೋ ಎಂಬ ಒಂದು ಆತಂಕದಲ್ಲಿದ್ದಂತಹ ಸ್ಥಿತಿ. ಕಳೆದ 2 ವರ್ಷಗಳಿಂದ ಅದರ ಅತ್ಯಂತ ಜೀರ್ಣಾವಸ್ಥೆಯಲ್ಲಿತ್ತು. ಅದು ಅದನ್ನು ಉದ್ಧಾರಗೊಳಿಸಬೇಕು ಅಂತೇಳಿ ಪ್ರಯತ್ನ ಪಟ್ಟು ಈ ಒಂದು ಹಂತಕ್ಕಾಗುವಾಗ ಅದು ನೆರವೇರಿದೆ ಅಂತ ಹೇಳೋದಕ್ಕೆ ಬಹಳ ಸಂಭ್ರಮ. ನಮ್ಮ ಅಧ್ಯಕ್ಷರು CH ರಾಮಮೋಹನ್ ಮಾಸ್ಟರ್ ಯಾವುದೇ ಒಂದು ಕಾರ್ಯಕ್ರಮ ಎತ್ತಿಕೊಳ್ಳಿ ಅದು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಎಂಬಂತ ಒಂದು ಸಂಘಟನಾ ಒಂದು ಶಕ್ತಿ ಅವರಲ್ಲಿದೆ ಎಂಬುದಕ್ಕೆ ಈ ಒಂದು ಕಾರ್ಯಕ್ರಮ ನಮಗೆ ಸಾಕ್ಷಿಯಾಗಿ ಕಾಣ್ತಾ ಇದೆ. ಅವರ ಅಧ್ಯಕ್ಷ ಸ್ಥಾನ 50 ವರ್ಷಗಳಿಂದ ನಿರಂತರವಾಗಿ ಬೆಳೆದು ಬಂದಂತಹ ಈ ಒಂದು ಸಂಸ್ಥೆ ಈಗ 50ನೇ ಸಂಭ್ರಮವನ್ನು ಆಚರಿಸುವಾಗ ರಾಮಮೋಹನ್ ಮಾಸ್ಟರ್ ಅಧ್ಯಕ್ಷರಾಗಿದ್ದಾರೆ. ಬಹಳ ನಮಗೆ ಹೆಮ್ಮೆ, ಅದು ಸಂತೋಷ. ಅದು ಇನ್ನಷ್ಟು ಬೆಳವಣಿಗೆ ಆಗಬೇಕಾಗಿದೆ. ಸಂಘ ಈಗ ಡಿ ಗ್ರೇಡಿನಲ್ಲಿ ಇದೆ ಅಂತೇಳಿ ನಮ್ಮ ತಾಲೂಕು ಲೈಬ್ರರಿಯ ಅಧ್ಯಕ್ಷರಾದಂತಹ ಶ್ರೀಕುಮಾರಿ ಟೀಚರ್ ಅವರು ಆಗ ಹೇಳಿದ್ರು, ಡಿ ಗ್ರೇಡಿನಲ್ಲಿದೆ, ಇದು ಎ ಗ್ರೇಡಿಗೆ ಬರಬೇಕು, ಒಬ್ಬರಿಂದ ಸಾಧ್ಯ ಇಲ್ಲ, ಎಲ್ಲರನ್ನೂ ಸೇರಿಸಿಕೊಂಡು ವರ್ಷದಲ್ಲಿ 12-14 ಆಕ್ಟಿವಿಟೀಸ್ ಆಗಬೇಕು, ಚಟುವಟಿಕೆಗಳಾಗಬೇಕು. ಆಮೇಲೆ ಬಾಲವೇದಿಯ ಮಕ್ಕಳಿಗೆ ಬೇಕಾದ ಕಾರ್ಯಕ್ರಮಗಳಾಗಬೇಕು, ವನಿತೆಯರಿಗೆ ಬೇಕಾದ ಕಾರ್ಯಕ್ರಮಗಳಾಗಬೇಕು. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಂಯೋಜಿಸಿಕೊಂಡು ಹೋದಾಗ ಗ್ರಂಥಾಲಯದ ಬೆಳವಣಿಗೆ ಆಗಬೇಕು. ಗ್ರಂಥಾಲಯ ಈಗ ಏನೇ ಔಟ್ಡೇಟೆಡ್ ಆಗಿದೆ ಅಂತೇಳಿ ಹೇಳ್ಬೋದು ನಾವು. ಈ ಮೊಬೈಲ್ ಯುಗದಲ್ಲಿ ಪುಸ್ತಕಗಳನ್ನು ಓದುವವರು ಯಾರಿದ್ದಾರೆ? ಪುಸ್ತಕ ಅಂತೇಳಿ ಹೇಳೋದು ಈಗ ಎಂಥದ್ದು ಕಾಲ ಹರಣಗೊಂಡದ್ದು ಅಂತ ಹೇಳಿ. ಆದರೆ ಪುಸ್ತಕ ಯಾವಾಗಲೂ ಪುಸ್ತಕವನ್ನು ಓದಿದಾಗ ಸಿಗುವ ಜ್ಞಾನ ನಿಮಗೆ ಮೊಬೈಲ್ನಲ್ಲಿ ಸಾಧ್ಯವೇ ಇಲ್ಲ. ಪುಸ್ತಕ ಓದುವಾಗ ಸಿಗುವಂತಹ ಏಕಾಗ್ರತೆ ಈ ಮೊಬೈಲ್ನಲ್ಲಿ ಸಿಗುವುದಿಲ್ಲ ಅಂತೇಳಿ ಹೇಳ್ಬೋದು. ಆ ಪುಸ್ತಕಗಳು ನಮ್ಮ ಜ್ಞಾನ ಚಕ್ಷುಗಳು, ಭಂಡಾರಗಳು. ನಮ್ಮ ಹಿರಿಯರು ಕಂಡುಕೊಂಡಂತಹ ತತ್ವಗಳು ಏನಿರ್ಬೋದು, ಅವರ ಕಂಡುಕೊಂಡಂತಹ ವಿಜ್ಞಾನ, ಇದನ್ನು ಮುಂದಿನ ಈ ಒಂದು ಜನಾಂಗಕ್ಕೆ ವರ್ಗಾವಣೆ ಮಾಡುವುದೇ ಪುಸ್ತಕಗಳು. ಹಾಗಾಗಿ ಪುಸ್ತಕದಿಂದ ನಮ್ಮ ಮಸ್ತಕವನ್ನು ಬೆಳೆಸಬೇಕು ಅಂತೇಳಿ ಹೇಳ್ತಾರೆ. ಆ ರೀತಿ ಆದಷ್ಟು ಗ್ರಂಥಾಲಯದ ಸದುಪಯೋಗ. ಸುಮಾರು 13,000ಗಳಷ್ಟು ಪುಸ್ತಕ ನಮ್ಮ ಗ್ರಂಥ ಭಂಡಾರದಲ್ಲಿ ಇದೆ. ಇಡೀ ಮಂಜೇಶ್ವರ ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಪುಸ್ತಕಗಳಿರುವುದು ನಮ್ಮ ಗ್ರಂಥಾಲಯದಲ್ಲಿ ಅಂತೇಳಿ ಹೇಳ್ತಾರೆ. ಧರ್ಮತಡ್ಕ ಗ್ರಂಥಾಲಯ ಅಂದ್ರೆ ಇಡೀ ಮಂಜೇಶ್ವರ ಸಬ್ ಜಿಲ್ಲೆ, ಮಂಜೇಶ್ವರ ತಾಲೂಕಿನಲ್ಲಿ ಎ ಗ್ರೇಡ್ ಪಡೆದ ಅತ್ಯಂತ ಒಂದೇ ಒಂದು ಗ್ರಂಥಾಲಯ ಆಗಿತ್ತು. ಈಗಲೂ ಈ ಪುಸ್ತಕಗಳ ಸಂಖ್ಯೆಯಲ್ಲಿ ಇಷ್ಟು ಪುಸ್ತಕ ಇರುವಂಥದ್ದು, ಇದು ಮತ್ತು ಮತ್ತೊಂದು ಇರುವಂಥದ್ದು ಹೆದ್ದಾರಿಯಲ್ಲಿದೆ. ಹೆದ್ದಾರಿಯಲ್ಲಿರುವಂತಹದ್ದೊಂದು ಮಿತ್ರ ಮಂಡಳಿ, ಅಲ್ಲಿ ಒಂದು ಗ್ರಂಥಾಲಯ ಇದೆ. ಅದು ಕೂಡ ಇದೇ ರೀತಿಯಲ್ಲಿ ಒಳ್ಳೆಯ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇರುವಂತಹ ಗ್ರಂಥಾಲಯ. ಏನಿದ್ರು ಕೂಡ ಈ ಒಂದು ಸುವರ್ಣ ಸಂಭ್ರಮ, ಇನ್ನೀಗ ಮಾತಾಡ್ಲಿಕ್ಕೆ ಹೆಚ್ಚು ಸಮಯ ಇಲ್ಲ, ಹೆಚ್ಚು ಈಗಾಗಲೇ ಸಮಯ ಮೀರಿದೆ. ಏನಿದ್ರು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗ್ತಾ ಇದೆ. ಇದಕ್ಕೆಲ್ಲ ವಿಧದ ಶುಭಾಶಯಗಳನ್ನು ಕೋರ್ತಾ ಎಲ್ಲರ ಸಹಕಾರ ಇದಕ್ಕಿಂತ ಹೆಚ್ಚು ಇನ್ನು ಮುಂದಿನ ದಿನಗಳಲ್ಲಿ ಬೇಕು. ಗ್ರಂಥಾಲಯ, ನಮ್ಮ ವಾಚನಾಲಯ, ನಮ್ಮ ಯುವಕರು ಇದನ್ನು ಒಟ್ಟು ಸೇರಿಕೊಂಡು ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ತೋರಿಸಿಕೊಂಡು ನಮ್ಮಲ್ಲಿ ಒಗ್ಗಟ್ಟು ಬೆಳೆಸುವುದಕ್ಕಾಗಿ ಇದು ಒಂದು ಶ್ರದ್ಧಾ ಕೇಂದ್ರವಾಗಬೇಕು ಅಂತೇಳಿ ಹಾರೈಸ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸ್ತಾ ವಿರಮಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಮುಂದೆ ಶ್ರೀ ಎನ್ ಶಂಕರ್ ನಾರಾಯಣ ಭಟ್ ಸರ್ ಅವರು ಒಂದೆರಡು ಮಾತುಗಳ ಮೂಲಕ ಈ ಸಭೆಗೆ ಶುಭ ನುಡಿಯನ್ನು ಆಡಬೇಕು ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ಆಸೀನರಾಗಿರುವ ಹಿರಿಯ ಸಾಧಕರೇ, ಊರ ಪರವೂರ ಸಜ್ಜನ ಬಂಧು ಭಗಿನಿಯರೇ, ನಮ್ಮ ಯುವಕ ಸಂಘದ ಎಲ್ಲ ಸದಸ್ಯರೇ, ಎಲ್ಲರಿಗೂ ವಂದನೆಗಳು. ಬಹಳ ಒಂದು ಸಂಭ್ರಮದಿಂದ ಔಚಿತ್ಯಪೂರ್ಣವಾಗಿ ಈ ದಿವಸದ ಕಾರ್ಯಕ್ರಮ ನಡೀತಾ ಇದೆ. 50ರ ಸಂಭ್ರಮ. ಒಂದು ಕ್ಲಬ್, ಈ ನಮ್ಮ ಸಂಘಟನೆ ಅಥವಾ ಈ ಸಂಘ ಆರಂಭಿಸುವಾಗ
ಅದರ ನಮ್ಮ ಹಿರಿಯರಿಗೆ ಒಂದು ಉದ್ದೇಶ ಇದ್ದಿರಬಹುದು. ಕೇವಲ ಒಂದು ಸಂಘ ಆರಂಭಿಸಬೇಕು ಅಂತೇಳಿ ಮಾತ್ರ ಅಲ್ಲ, ಊರ ಜನರಿಗೆ ಉಪಕಾರ ಆಗುವ ಒಂದು ಸಂಘಟನೆ ಆಗಬೇಕಿದು, ಎಲ್ಲರನ್ನು ಒಗ್ಗೂಡಿಸುವಂತಹ ಒಂದು ಸಂಘಟನೆ ಆಗಬೇಕಿದು ಎಂಬ ಒಂದು ಸದುದ್ದೇಶದಿಂದ ನಮ್ಮ ಹಿರಿಯರು ಆರಂಭಿಸಿದಂತಹ ಸಂಘ ಇದು. ಅಂದ್ರೆ ಯುವ ಶಕ್ತಿ ಹೇಗೆ ಒಳ್ಳೆಯ ದಾರಿಯಲ್ಲಿ ಮುನ್ನಡೆಯಬೇಕು ಎಂಬುದನ್ನು ತೋರಿಸಿಕೊಟ್ಟಂತಹ ಸಂಘ ಇದು ನಮ್ಮ ಯುವಕ ಸಂಘ ಎಂಬುದು. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಹೇಳಿ ಕವಿವಾಣಿ ಇದೆ. ಅದರಂತೆ ನಾವು ಹಿರಿಯರೆಲ್ಲ ಸೇರಿಕೊಂಡು ಹೊಸ ಯುವ ಜನಾಂಗವನ್ನು ಒಳ್ಳೆಯ ದಾರಿಗೆ ಮುನ್ನಡೆಸಲಿಕ್ಕೆ ಈ ಸಂಘ ಖಂಡಿತವಾಗಿಯೂ ಒಂದು ದಾರಿದೀಪ ಆಗಬಹುದು ಅಂತ ಹೇಳಿ ಹೇಳ್ತೇನೆ. ಇನ್ನು ಈ ಒಂದು ಕಾರ್ಯಕ್ರಮ ಸುವರ್ಣ ಸಂಭ್ರಮ ಬಹಳ ಔಚಿತ್ಯಪೂರ್ಣವಾಗಿ ನಡೆದಿದೆ ಅಂತ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕೇವಲ ಒಂದು ಆಚರಣೆ ಮಾತ್ರ ಅಲ್ಲ, ಇದು ವಿಜೃಂಭಣೆಯ ಆಚರಣೆ ಮಾತ್ರ ಅಲ್ಲ, ಇದರ ಹಿಂದಿನಿಂದ ಆರಂಭದ ಕಾಲದಿಂದಲೇ ಯಾರೆಲ್ಲ ಇದರ ಏಳಿಗೆಗಾಗಿ ಶ್ರಮಿಸಿದ್ದಾರೆ ಅವರನ್ನೆಲ್ಲ ಹುಡುಕಿ ಹುಡುಕಿ ಗುರುತಿಸಿ ಅವರನ್ನು ಈ ಒಂದು ವೇದಿಕೆಗೆ ಕರೆತಂದು ಅವರನ್ನು ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅದು ನಿಜವಾಗಿ ಒಂದು ಅತ್ಯಂತ ಔಚಿತ್ಯಪೂರ್ಣ ಅಂತ ಹೇಳ್ಬಹುದು. ಯಾಕೆಂದ್ರೆ ಕೇವಲ ವಿಜೃಂಭಣೆಯಿಂದ ಆಚರಣೆ ಮಾಡಿ ನಾವು ಹಿಂದಿನ ನಮ್ಮ ಈ ಸಂಘಟನೆಯ ಆರಂಭ ಅಥವಾ ಈ ಸಂಘದ ಆರಂಭದಲ್ಲಿ ಶ್ರಮ ವಹಿಸಿದವರನ್ನು ನಾವು ಮರೆತರೆ ಖಂಡಿತ ಈ ಒಂದು ಕಾರ್ಯಕ್ರಮ ಪರಿಪೂರ್ಣ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಸಂಘ ಒಳ್ಳೆಯ ಒಂದು ಕಾರ್ಯವನ್ನೇ ಮಾಡಿದೆ. ಏನಿದ್ರು ಈ ಒಂದು ಕಟ್ಟಡದ ಶಿಥಿಲಾವಸ್ಥೆ ಕಳೆದ ವರ್ಷದ ನಾವು ಗಣೇಶೋತ್ಸವದ ಈ ಸಭೆಯಲ್ಲಿ ಎಲ್ಲರೂ ಮಾತನಾಡುವಾಗ ಹೇಳಿದ್ದದೆ, ಈ ಕಟ್ಟಡ ಖಂಡಿತವಾಗಿ ಅದು ದುರಸ್ತಿ ಆಗಿ ಒಳ್ಳೆಯ ಒಂದು ಕಟ್ಟಡವಾಗಿ ಉಳಿಬೇಕು. ನಮ್ಮ ಹಿರಿಯರು ಮಾಡಿಕೊಟ್ಟಂತಹ ಆ ಕಟ್ಟಡವನ್ನು ಉಳಿಸುವ ಒಂದು ಜವಾಬ್ದಾರಿ ನಮಗೆ ಇದೆ ಎಂಬುದನ್ನು ನಾವು ಇಲ್ಲಿ ಹೇಳಿದ್ದೆವು. ಅದರಂತೆ ನಮ್ಮ ಅಧ್ಯಕ್ಷರು ಪಣ ತೊಟ್ಟು, ಅಂದ್ರೆ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟುವವರು ಯಾರು ಅಂತ ಹೇಳಿ ಕಳೆದ ಒಂದು 4-5 ವರ್ಷದಿಂದ ಆ ಕಟ್ಟಡದ ದುರಸ್ತಿಗೆ ಇಳಿಲಿಕ್ಕೆ ಮುಂಚೂಣಿಗೆ ನಿಲ್ಲಲಿಕ್ಕೆ ಯಾರು ಇರಲಿಲ್ಲ. ಅದರಲ್ಲಿ ಪಣ ತೊಟ್ಟು ಹೊರಟವರು ಮೋಹನ ಮಾಸ್ಟರ್. ಖಂಡಿತವಾಗಿ ನಾವು ಅವರನ್ನು ಅಭಿನಂದಿಸಲೇಬೇಕು. ಎಲ್ಲ ಯುವಕರನ್ನು ಒಗ್ಗೂಡಿಸಿಕೊಂಡು ಅದಕ್ಕೆ ಆರ್ಥಿಕ ಶಕ್ತಿ ಇಲ್ಲದೇ ಇದ್ರೂ ಕೂಡ ಏನಿಲ್ಲ, ಝೀರೋದಿಂದ ಆರಂಭಿಸಿದ್ದು. ಅಂದ್ರೆ ಕಳೆದ ವರ್ಷ ನಮ್ಮ ಯುವಕ ಸಂಘದ ಇನ್ನೊಂದು ಉಪ ಸಂಘಟನೆಯಾದಂತಹ ಯುವ ಶಕ್ತಿ ಎಂಬ ಸಂಘದವರು ಒಂದು ಸತ್ಯನಾರಾಯಣ ಪೂಜೆಯ ಮೂಲಕ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದ್ದು. ಆಗ ಅವರು ಘೋಷಿಸಿದ್ದೇನು ಅಂತ ಹೇಳಿದ್ರೆ, ಅದರಲ್ಲಿ ಉಳಿಕೆಯಾದ ಹಣವನ್ನು ನಾವು ಈ ಕಟ್ಟಡದ ಅಭಿವೃದ್ಧಿಗೆ ಕೊಡ್ತೇವೆ ಅಂತ ಹೇಳಿ. ಆ ಮೂಲಕ ಅದಕ್ಕೆ ಆರಂಭ ಆದದ್ದು ಅಂತ ಹೇಳಿ ಅನಿಸ್ತದೆ. ಏನಿದ್ರು ಈ ಯುವಕರನ್ನು ಒಗ್ಗೂಡಿಸಿಕೊಂಡು ನಾವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಮಾಡಿ ತೋರಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆಯೂ ಕೂಡ ಎಲ್ಲರೂ ಈ ಯುವ ಶಕ್ತಿಯನ್ನು ಒಳ್ಳೆಯ ಉಪಯೋಗಕ್ಕೆ ಬಳಸಿಕೊಂಡು ನಮ್ಮ ಸಮಾಜದ ಅಭಿವೃದ್ಧಿಗೆ ಪೂರಕವಾಗುವಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಯುವಕ ಸಂಘದ ಈ ಸುವರ್ಣ ಸಂಭ್ರಮಕ್ಕೆ ಎಲ್ಲರಿಗೂ ಎಲ್ಲ ವಿಧದ ಶುಭವನ್ನು ಹಾರೈಸ್ತಾ ಇನ್ನು ಮುಂದೆಯೂ ಸಮಾಜಮುಖಿ ಕಾರ್ಯಗಳಲ್ಲಿ ಎಲ್ಲರೂ ತೊಡಗಿಸಿಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹಾಡ್ತೇನೆ. ವಂದನೆಗಳು ಸರ್. ಮುಂದೆ ನಮ್ಮ ಸುವರ್ಣ ಮಹೋತ್ಸವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಂಘದ ಅಧ್ಯಕ್ಷರು ಆದಂತಹ ಶ್ರೀ ರಾಮಮೋಹನ್ ಚೆಕ್ಕಮನೆ ಅವರು ಅಧ್ಯಕ್ಷ ಪೀಠದಿಂದ ಅಧ್ಯಕ್ಷೀಯ ಭಾಷಣವನ್ನು ನೆರವೇರಿಸಿಕೊಡಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ತುಂಬ ಹೊತ್ತು ತಗೊಳ್ಳೋದಿಲ್ಲ, ಬೇಗ ಮುಗಿಸ್ತೇನೆ. ಆದರೂ ಪ್ರಾರಂಭದಲ್ಲಿ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ನಮ್ಮ ಸಂಘದ ಕಾರ್ಯಕ್ರಮಗಳು ನಡೆದಾಗ ಒಂದೊಂದು ಕಾರ್ಯಕ್ರಮ ಮುಗಿದ ಮೇಲೆ ಅವರಿಗೆ ಅದರ ಮುಖ್ಯಸ್ಥರಿಗೆ ಒಂದು ಸ್ಮರಣೆ ಕೊಡ್ತೇವೆ. ನಿನ್ನೆ ಕುಟುಂಬ ಕುಣಿತ ಭಜನೆ ಮಾಡಿದವರು ಕೊಟ್ಟಿದ್ದೇವೆ. ಬೆಳಗ್ಗೆ ಗಾನಾಲಾಪನ ಕಾರ್ಯಕ್ರಮ ನಡೆಸಿದವರು ಮಾತ್ರ ನಮ್ಮ ಸಂಘದ ಸದಸ್ಯರೇ, ನೇತೃತ್ವ ವಹಿಸಿದವರು ಮಾಲಿಂಗ ಮಾಸ್ಟರು. ನನ್ನ ಶಾಲೆ, ನಾನು ದುಡಿಯುವ ಶಾಲೆಯ ಮುಖ್ಯೋಪಾಧ್ಯಾಯರು, ನನ್ನ ಸಂಸ್ಥೆಯ ಅವರ ಮ್ಯಾನೇಜರು ಕೂಡ ಶ್ರೀ ಎನ್ ಮಹಾಲಿಂಗ ಭಟ್ ಅವರು ವೇದಿಕೆಗೆ ಬರಬೇಕು. ಅವರಿಗೆ ಯಾವುದೇ ಸ್ಮರಣಿಕೆ ಕೊಡುವುದಿಲ್ಲ. ನಮ್ಮಂದೇ ಅವರ ಕಾರ್ಯಕರ್ತರಾದ ಕಾರಣ ಒಂದು ಶಾಲು ಅವರಿಗೆ ಹಾಕಿ ಸನ್ಮಾನಿಸಬೇಕು ಅಂತ ಒಂದು ಆಸೆ ಇದೆ. ಮಾಲಿಂಗ ಮಾಸ್ಟರ್ ದಯವಿಟ್ಟು ವೇದಿಕೆ ಕರೀತಾ ಇದ್ದೇನೆ.
ಗಾನಾಲಾಪನ ಕಾರ್ಯಕ್ರಮ ಬೆಳಗ್ಗೆ ಅವರು ನಡೆಸಿಕೊಟ್ಟಿದ್ದಾರೆ. ಎಲ್ಲ ಮಕ್ಕಳನ್ನು, ಹಿರಿಯರನ್ನು, ಪದ್ಯ ಹೇಳುವವರನ್ನು, ಎಲ್ಲ ಗಾಯಕಿಯರನ್ನು, ಈ ಊರಿನ ಪ್ರತಿಭೆಗಳನ್ನು ಹೊರತಂದು ತರ್ತಾ ಇದ್ದಾರೆ. ಉತ್ತಮ ಗಾಯಕರು ಕೂಡ. ಅವರಿಗೆ ಆ ಕಾರ್ಯಕ್ರಮ ನಡೆಸಿದ್ದಕ್ಕೆ ಒಂದು ಧನ್ಯವಾದ ಹೇಳಿಕೊಂಡು ಅವರಿಗೊಂದು ಶಾಲು ಒಂದು ಗೌರವಿಸಬೇಕು ಅಂತ ಹೇಳಿ ಅವರನ್ನು ವೇದಿಕೆಗೆ ಕರೀತಾ ಇದ್ದೇನೆ. ಬಿಟ್ಟು ಹೋದೇನಲ್ಲ, ಇನ್ನೊಬ್ರು ಇದ್ದಾರೆ, ಬಿಟ್ಟು ಹೋದವರಲ್ಲ, ಅದು ಕೊನೆಗೆ ಕಾಣಬೇಕು ಅಂತ ಹೇಳಿಕೊಂಡು ನಾನು ಅವರನ್ನು ಇನ್ನೊಂದು ಹೆಸರು ಇಂದಿನ ನಿರೂಪಕರು, ಬಹಳ ಅತ್ಯುತ್ತಮವಾಗಿ ನಿರೂಪಿಸಿದಂತ ನಮ್ಮ ಸಂಘದ ಸದಸ್ಯರು. ಎಲ್ಲರದ್ದು ಹೆಸರು ಹೇಳಿದ್ದಾರೆ, ಇವರದ್ದು ಯಾಕೆ ಬಿಟ್ಟು ಹೋಗಿದೆ ಅಂತ ಹೇಳಿ ಬೇಡ. ಉಮೇಶ್ ಮಾಸ್ಟರ್ ಕೂಡ ಒಮ್ಮೆ ವೇದಿಕೆ ಬರಬೇಕು. ಸರಿ, ನನ್ನ ಕರ್ತವ್ಯದಡಿಗೆ ಸಾಕ್ತೇನೆ. ಸಾಮಾನ್ಯವಾಗಿ ಉದ್ದೇಶಿಸುವುದು ಸಂಘದ ಅಥವಾ ಕಾರ್ಯಕ್ರಮದ ಉದ್ಘಾಟಕರೇ, ಮುಖ್ಯ ಅತಿಥಿಗಳೇ. ಹೇಳುವುದಿಲ್ಲ, ಇವತ್ತು ಯಾರು ಇಲ್ಲ ಅಲ್ಲಿ. ಹೇಗೆ ಇರುವುದು ಶುಭಾಶಂಸಕರೇ, ಶ್ರೀಯುತ ಎನ್ ರಾಮಚಂದ್ರ ಭಟ್ ಸರ್ ಹಾಗೂ ಶಂಕರನಾರಾಯಣ ಭಟ್ ಸರ್. ಅದೇ ರೀತಿಯಲ್ಲಿ ಮಿಯ ಪದವಿನ ಪ್ರಾಧ್ಯಾಪಕರಾದಂತಹ ವಾಣಿವಿಜಯ ಶಾಲೆಯ ಪ್ರಾಧ್ಯಾಪಕರಾದಂತಹ ಹರೀಶ್ ಅವರಿದ್ದಾರೆ. ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ಚಂದ್ರಶೇಖರ್ ಭಟ್ ಇದ್ದಾರೆ. ಹಾಗೆ ನನ್ನ ಗುರು ಹಿರಿಯರೆಲ್ಲ ಎದುರು ಇದ್ದೀರಿ. ಎಲ್ರಿಗೂ ವಂದನೆಗಳು. ಎಲ್ಲರೂ ಹೊಗಳುವಷ್ಟೇನು ಎಂಥದಿಲ್ಲ. ವಿಷಯ ಇಷ್ಟೇ ಇದ್ದದ್ದು, ನಮ್ಮ ಹಿರಿಯರು ಕಟ್ಟಿದಂತಹ ಕಟ್ಟಡ ಅಲ್ಲಿಗೆ ಬಿದ್ದು ಹೋಗಬಾರದು. ನಿಮಗೆ ಗೊತ್ತಿರಬಹುದು, ಗ್ರೂಪ್ನಲ್ಲೆಲ್ಲ ಕಳಿಸಿದ್ದೇವೆ, ಅದರ ಫೋಟೋ ಹೇಗಿತ್ತು ಅಥವಾ ನಿತ್ಯ ನೋಡಿದವರಿಗೆ ಗೊತ್ತಿತ್ತು ಯಾವ ರೀತಿ ಇತ್ತು ಅಂತ. ಅದು ಸರಿಯಾಗಬೇಕು ಅಂತ ನಾವು ತುಂಬ ದಿವಸಗಳಿಂದ ಬೇರೆ ಬೇರೆ ರೀತಿಯಲ್ಲಿ ನಾವು ಹೊರಟು ನಮಗೆ ಸಾಧ್ಯ ಆಗಲಿಲ್ಲ. ನಾವು ಆಗ ಕಮಿಟಿಯಲ್ಲಿ ಇದ್ದೆವು, ನಾನು ಇದ್ದೆ, ಆದರೆ ಸಾಧ್ಯ ಆಗಲಿಲ್ಲ. ಆದರೆ ಕಳೆದ ಸಲ ಅದಕ್ಕೆ ಏನೋ ಒಂದು ತೊಡಕುಂಟು ಅಂತೇಳಿ ನಾವೊಂದು ಸತ್ಯನಾರಾಯಣ ಪೂಜೆ ಒಂದು ಮಾಡುವ ಅಂತ ಹೇಳಿಕೊಂಡು, ಅದು ಕೇವಲ ಕ್ಲಬ್ಬಿನಲ್ಲಾದರೆ ಇಲ್ಲೇ ಮಾಡಬೇಕಾಗ್ತದೆ. ಹಾಗೆ ಯುವಕ ಸಂಘ ಮತ್ತು ಯುವಶಕ್ತಿ ಎರಡನ್ನು ಹೆಸರು ಸೇರಿಸಿಕೊಂಡು ಪಂಡಿತರಲ್ಲಿ, ವಸಂತ ಪಂಡಿತರಲ್ಲಿ ಕೇಳಿದಾಗ ಅಲ್ಲಿ ಮಾಡುವ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಕಾರ್ಯಕ್ರಮ ಒಂದು ನಡೆಯಿತು. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಇತ್ತು. ಅದಾದ ಬಳಿಕ ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಕಟ್ಟಡದ ಏನು ನಿಧಿ ಅಂತ ಒಂದು ಮಾಡಿದ್ದೇವೆ. ಅದರಲ್ಲಿ ಸುಮಾರು ನಾವಂದ್ರೆ ಬಜೆಟ್ ಹಾಕುವಾಗ 2 ಲಕ್ಷ ಅಲ್ಲ 3.5 ಲಕ್ಷ ನಾವು ಬಜೆಟ್ ಹಾಕಿದ್ದು. ಅದಕ್ಕೆ ಸಂಗ್ರಹ ಆದ ಹಣ 2 ಲಕ್ಷ. ನಾನು ನಿನ್ನೆ ಗ್ರೂಪ್ನಲ್ಲಿ ಹಾಕಿದ್ದೆ, ನೀವು ನೋಡಿರ್ಬೋದು. 2,79,137 ರೂಪಾಯಿ. 2,79,137 ರೂಪಾಯಿ ಯಾವಾಗ? ಕಳೆದ ಸಲ ಮತ್ತೆ ಈಗ ಕಟ್ಟಡಕ್ಕೆ ಅಂತಲೇ ಕೊಟ್ಟವರು ಇದ್ದೀರಿ, ಇಲ್ಲಿ ಕೆಲವರೆಲ್ಲ ಇದ್ದೀರಿ. ಕಳೆದ ಸಲ ಕೊಡದವರು ಮತ್ತೆ ಕೊಡುವ ಅಂತ ಹೇಳಿದವರು ಸೇರಿ ಆದ ಹಣ ಅಷ್ಟು. ಒಟ್ಟು ಖರ್ಚು 3,26,289 ರೂಪಾಯಿ. ಅಂದ್ರೆ ಸೇವೆ ಮಾಡಿಕೊಡಿ, ಎಲ್ಲರೂ ಶ್ರಮದಾನ ಮಾಡಿ ಅದರ ಎಲ್ಲ ದಾಖಲೆಗಳು ನಾವು ತೆಗೆದಿಟ್ಟಿದ್ದೇವೆ. ಅಂದ್ರೆ ಕೊರತೆಯಾಗಿ ಈಗ 47,152 ರೂಪಾಯಿ ಬಿದ್ದಿದೆ. 47,152 ರೂಪಾಯಿ. 57,000 ಇತ್ತು, ಅದರಲ್ಲಿ 10,000 ರೂಪಾಯಿ ಸಂಘದ ನಿಧಿಯಲ್ಲಿ ಇತ್ತು, ಅದನ್ನು ಉಪಯೋಗಿಸಿಕೊಂಡಿದ್ದೇವೆ. ಅಂತೂ ಇದೊಂದು ಖರ್ಚು ನಿಮಗೆ ಹೇಳಬೇಕು ಅಂತ ಹೇಳಿ ಈಗ ಅದು ಕೈಯಿಂದ ಬಿದ್ದಿದೆ, ನಮ್ಮ ಕೈಯಿಂದ, ನಮ್ಮ ಪದಾಧಿಕಾರಿಗಳ ಕೈಯಿಂದ ಬಿದ್ದಿದೆ. ಅದು ಭರ್ತಿ ಆಗ್ಬೋದು ಅಂತ ನಮಗೆ ಕಾಣುತ್ತದೆ. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕಿರುವುದು, ವಸಂತ ಪಂಡಿತರು ಹೇಳಿದ್ದೇನಂತ ಹೇಳಿದ್ರೆ, ನೀವು ಪೂಜೆಗೆ ಈ ವರ್ಷ ಮಾಡಿ ಅದನ್ನು ನಿಲ್ಲಿಸಬಾರದು, ಇನ್ನೊಮ್ಮೆ ಮಾಡಬೇಕು ಅಂತ. ಇನ್ನು ಪ್ರತಿ ವರ್ಷ ಮಾಡಬೇಕು. ಅದೇ ಸೆಂಟರ್ನಲ್ಲಿ ಅಲ್ಲಿಂದ ಎಲ್ಲ ಸಹಕಾರ ಕೊಡ್ತೇವೆ ನಾವು ಅಂತ. ಆಟ ಆಡಿಸಲಿಕ್ಕೆ ಈ ಊರಿನ ಪ್ರಮುಖರು ಇಬ್ಬರಿದ್ದಾರೆ. ಅವರು ನನ್ನ ಭಾವ ಎಡಕ್ಕಾನ ಮಹಾಬಲೇಶ್ವರ ಭಟ್, ES ಮಹಾಬಲೇಶ್ವರ ಭಟ್ ಅವರು. ಅದೇ ರೀತಿಯಲ್ಲಿ ನನ್ನ ತಮ್ಮ. ಆಟದ ಖರ್ಚನ್ನು ಅವರು ಕೊಡ್ತಾರೆ, ಆದ್ರೆ ಊಟದ ಖರ್ಚು ಮತ್ತು ಅಲ್ಲಿ ವ್ಯವಸ್ಥೆ ಖರ್ಚು ನೀವು ಮಾಡಬೇಕು ಅಂತ. ಶ್ರಮದಾನಕ್ಕೆ ನಮ್ಮ ಶ್ರಮದಾನದ ಹುಡುಗರಿದ್ದಾರೆ. ಇನ್ನು ಊಟದ ಖರ್ಚು ಒಂದು ಆಗಬೇಕು. ಮತ್ತೆ ಅದಕ್ಕೊಂದು ನಾವು ಅಲ್ಲಿ ಒಂದು ಧಾರ್ಮಿಕವಾಗಿ ಒಂದು ಶುರು ಮಾಡಿದ ಕಾರಣ ಸತ್ಯನಾರಾಯಣ ಪೂಜೆ ನಾವು ಈಗ ಅಂದಾಜು ಮಾಡ್ತಾ ಇರುವ ತಾರೀಕು ಜನವರಿ 2ನೇ ತಾರೀಕು, ಜನವರಿ 2 ಶುಕ್ರವಾರ ಆಗಿ ಉಂಟು. ಶಾಲೆಗೆ ರಜೆ ಉಂಟು ಆ ದಿವಸ ಇರಬಹುದು. ಕೆಲವೊಮ್ಮೆ ನಾವು ನಿಮ್ಮಲ್ಲಿ ಪುನಃ ಆ ಒಂದು ಹಣಕ್ಕೆ ಬೇಕಾಗಿ ಬರಬಹುದು. ಯಾರು ದಯವಿಟ್ಟು ತಪ್ಪು ತಗೊಳ್ಬೇಡಿ. ಯಾವುದು ಪೂಜೆಗೆ ಮಾತ್ರ, ಅದು ಆಟ ಮತ್ತೆ ನಿಮ್ಮ ಸಹಕಾರ ಇರ್ತದೆ ಅಂತ ಹೇಳಿ ನನಗೆ ಕಾಣ್ತದೆ. ಎಲ್ಲರೂ ಕೂಡ ಒಂದು ಚಪ್ಪಾಳೆ ತಟ್ಟಿ ಆ ಒಂದು ಡೇಟಿಗೆ ಸಪೋರ್ಟ್ ಮಾಡಬೇಕಾಗಿ ಕೇಳಿಕೊಳ್ತೇನೆ. ಸರಿ, ಇನ್ನು ಎರಡೇ ಮಾತು ಈ ಕಾರ್ಯಕ್ರಮದ ಬಗ್ಗೆ. ಪ್ರತಿ ವರ್ಷ ನಡೆಯುತ್ತಿರುವಂತಹ ಕಾರ್ಯಕ್ರಮದ ಜೊತೆಯಲ್ಲಿಯೇ ಸುವರ್ಣ ಮಹೋತ್ಸವ ಮಾಡಿದ್ದಿಲ್ಲ. ಸುವರ್ಣ ಮಹೋತ್ಸವ ನಮಗೆ 25ನೇ ಡಿಸೆಂಬರ್ ವರೆಗೆ ಸಮಯ ಇತ್ತು, ಮಾಡಬಹುದಿತ್ತು ನಮಗೆ. ಆದ್ರೆ ಅದಲ್ಲ, ಒಟ್ಟಿಗೆ ಮಾಡಬೇಕು, ಎರಡು ಕೂಡ ಒಟ್ಟಿಗೆ ಆಗಿ ಮುಗಿಬೇಕು. ಮಳೆ ಇದ್ರೆ ಈ ವರ್ಷ ಎಲ್ಲ ಪರ್ವಕಾಲದಲ್ಲಿ ಮಳೆ, ಅಷ್ಟಮಿಗೆ ಮಳೆ, ನಾಗರ ಪಂಚಮಿಗೆ ಮಳೆ, ಯಾವ್ದು ನಾವು ತಗೊಳ್ತೇವೆ ಎಲ್ಲದಕ್ಕೂ ಮಳೆ.
ತೊಂದರೆ ಇಲ್ಲ, ದೇವರು ನೀಡಿದ್ದನ್ನು ನಮಗೆ ವಿರೋಧಿಸ್ಲಿಕ್ಕೆ ಆಗೋದಿಲ್ಲ, ತೆಕ್ಕೊಳ್ಳಿಕ್ಕೆ ಇಲ್ಲದೆ ಆಗೋದಿಲ್ಲ. ಆದರೆ ನಮಗೆ ಅನುಕೂಲ ಉಂಟು, ಗಣಪತಿ ಅನುಗ್ರಹ ಉಂಟು. ನಿನ್ನೆ ಹಗಲಿಡಿ ಬಿಟ್ಟಿತ್ತು, ಇವತ್ತು ಕೂಡ ದೊಡ್ಡ ಒಂದು ತೊಂದರೆ ಅಂತ ಇಲ್ಲಿ ಇಲ್ಲ, ಸ್ಥಳಾವಕಾಶ ಸಾಕಾದೀತು. ಹಾಗಾಗಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಮ್ಮ ಮಟ್ಟಿಗೆ ಊರವರ ಏನು ಸಹಭಾಗಿತ್ವದಲ್ಲಿ ನಡೀತಾ ಇರುವುದು. ನಾವು ತೀರ್ಮಾನ ಮಾಡಿದ್ದು ಹಾಗೆ, ಎಲ್ಲ ಕಾರ್ಯಕ್ರಮಗಳಿಗೆ ಊರವರು ಸೇರಿ ಆಗುವಂಥದ್ದು ಆಗಬೇಕು. ಎಲ್ಲ ಧಾರ್ಮಿಕ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಆ ರೀತಿ ನಾವು ಯೋಜನೆ ಮಾಡಿದ್ದೇವೆ. ಅದೀಗ ನಡೀತಾ ಇದೆ, ಅದು ಯಶಸ್ವಿ ಆಗಬಹುದು. ಇವತ್ತು ಸಂಜೆವರೆಗೆ ಉಂಟು. ಇನ್ನೊಂದು ವಿಚಾರ, ಊಟ ಕೊಡಬೇಕು, ಊಟ ತಿಂಡಿ ಎಲ್ಲ ಕೊಡಬೇಕು. ನಾವು ಮನೆಯಲ್ಲಿ ಅಡಿಗೆ ಮಾಡಿದ್ರೆ ತೊಂದರೆ ಇಲ್ಲ, ಇಲ್ಲಿ ಅಡುಗೆ ಮಾಡಿ ನಾವೇ ಕಾರ್ಯಕರ್ತರು ಮತ್ತೆ ಅವರ ಮನೆಯವರು ಮತ್ತೆ ಬಂದ ಅತಿಥಿಗಳೆಲ್ಲರೂ ಇಲ್ಲೇ ಸೇರಬೇಕು ಅಂತ ಇವತ್ತು ಊಟ ಉಂಟು, ಯಾರು ಎದ್ದು ಹೋಗಬೇಡಿ. ಅಂತೂ ಈಗಾಗಲೇ ಹೇಳಿದ ಹಾಗೆ ಹೆಸರು ರಾಮೋಹನ ಮಾಸ್ಟರ್ ಅಂತೇಳಿ, ರಾಮೋಹನ ಮಾಸ್ಟರ್ ನೇತೃತ್ವ ಅಂದ್ರೆ ಅಧ್ಯಕ್ಷ ಅಂತ ಆಗುವಾಗ ಹೆಸರು ನೇತೃತ್ವ ಅಷ್ಟೇ ಹೊರತು ನಾನೇನು ಮಾಡಿದ್ದಿಲ್ಲ. ಎಲ್ಲರೂ ಕೂಡ ಸೇರಿ ಆದಂತಹ ಸಂಘಶಕ್ತಿ ಅಂತ ಹೇಳ್ಬೋದು. ಎಲ್ಲರೂ ಸೇರಿ ನಡೆದಂತಹ ಒಂದು ಕಾರ್ಯ ಇದು. ಇದರ ಯಶಸ್ಸು ಅಂತ ಹೇಳಿದ್ರೆ ಇದು ನಿಮಗೆಲ್ಲರಿಗೂ ಸೇರಿದ್ದು. ಇದರ ಸದುಪಯೋಗ ಆಗಬೇಕು. ಇನ್ನು ಕೆಲಸ ಮುಗಿದಿಲ್ಲ, ಇನ್ನು ಕೂಡ ಉಂಟು. ಅದು ಮುಂದಿನ ಬಜೆಟ್ನಲ್ಲಿ ನಾವು ಇಟ್ಟುಕೊಳ್ಳುವ. ಅದರ ಒಂದು ಗ್ರಿಲ್ಸ್ ಆಗಬೇಕು, ಅದಕ್ಕೆ ಸಾರಣೆ ಆಗಬೇಕು ಅಂತ ಕೆಲಸಗಳು. ಇಲ್ಲಿಗೊಂದು ವೇದಿಕೆ, ಪರ್ಮನೆಂಟ್ ವೇದಿಕೆ ಆಗಬೇಕು. ಇದೆಲ್ಲ ಕೊಡುಗೈ ದಾನಿಗಳ ಕೈಯಿಂದ ನಾವು ಸ್ವೀಕರಿಸ್ತೇವೆ. ನೀವು ಕೊಟ್ಟರೆ ನಾವು ತಕ್ಕೊಳ್ತೇವೆ. ನೀವು ಕೊಡಬೇಕು ಅಂತೇಳಿ ನಾವು ಮನೆಗೆ ಇನ್ನು ಈಗ ಸದ್ಯಕ್ಕೆ ಬರುವುದಿಲ್ಲ. ಯಾರು ತಪ್ಪು ತಕ್ಕೊಳ್ಳೋದು ಬೇಡ. ಕಾಣುವಾಗ ಬ್ಯಾಗ್ ತಕೊಂಡು ಬರುವಾಗ ಇನ್ನು ರಾಮನ ವರ್ಷ ಬಂದರು ಇದಕ್ಕೆ ಆಗಿರ್ಬೋದು ಅಂತ ಯಾರು ತಕ್ಕೊಳ್ಬೇಡಿ. ನಾನು ಯಾರ ಹತ್ರ ಇಷ್ಟ ಹಣ ಕೊಡಿ ಅಂತ ಯಾರ ಹತ್ರ ಕೇಳಲಿಲ್ಲ, ಆದರೆ ಎಲ್ಲರೂ ಕೂಡ ಕೊಟ್ಟಿದ್ದೀರಿ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೂ ಹಾಗೆ ಅನ್ನದಾನ ಎಲ್ಲ ನೀವು ಬೇರೆ ಬೇರೆ ರೀತಿಯಲ್ಲಿ ಹಣ ಕೊಟ್ಟಿದ್ದೀರಿ. ಅನ್ನದಾನಕ್ಕಂತಲೇ ಕೊಟ್ಟವರಿದ್ದಾರೆ, ಅವರ ಹೆಸರೊಂದು ಓದಿ ಹೇಳ್ತೇನೆ ನಾನು. ಯಾಕೆ ಅನ್ನದಾನ ಅಂತ ಹೇಳಿದ್ರೆ ಶ್ರೇಷ್ಠವಾದ ದಾನ. ಎಲ್ಲಿ ಅನ್ನದಾನ ಅಥವಾ ಸತ್ಕಾರ್ಯಗಳು ನಡೀತವೋ ಅಲ್ಲಿ ಜನ ಜಾಸ್ತಿ ಸೇರ್ತಾರೆ. ಇವತ್ತಿಗೆ ಮಳೆ ಇದ್ದ ಕಾರಣ ಕೆಲವೊಮ್ಮೆ ಜನ ಮಳೆ ಅಂತ ಹೆದರಿ ಆಗಿರ್ಬೋದು, ಆದರೆ ಇದಕ್ಕಿಂತಲೂ ಹೆಚ್ಚು ಜನರ ನಿರೀಕ್ಷೆ ಇತ್ತು ನಮಗೆ. ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಇದೆ ಅಂತ ನಾನು ಆಗಲೇ ಹೇಳಿದ್ದೇನೆ. ಆದ ಕಾರಣ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ನಿಮ್ಮ ಸಹಕಾರ ಇನ್ನು ಮುಂದಕ್ಕೂ ಇದೇ ರೀತಿ ಇರಬೇಕು ಅಂತ ಹೇಳ್ತಾ ನಾನು ವಿರಮಿಸ್ತೇನೆ. ಇನ್ನೊಂದು ಮಾತು ಹಿಂದಿನಿಂದ ಬಂತು, ಲಿಸ್ಟ್ ಬಂತು. ರವೀಂದ್ರ ಕೆ ಕಂಪದಮೂಲೆ ಅನ್ನದಾನಕ್ಕಾಗಿ ಅವರು ಪ್ರಾಯೋಜಕತ್ವವನ್ನು ಕೊಟ್ಟಿದ್ದಾರೆ. ನಮಗೆ ಒಂದು ದೊಡ್ಡ ಅಮೌಂಟ್ ಕೊಟ್ಟಿದ್ದಾರೆ. ಅವರು ದೊಡ್ಡ ಅಂತ ಹೇಳಿದ್ರೆ ನಮ್ಮ ಮಟ್ಟಿಗೆ ಅದು ದೊಡ್ಡ ಅಮೌಂಟ್. ಆ ರೀತಿಯಲ್ಲಿ ನಾನು ಅಮೌಂಟ್ ಅನ್ನು ಹೇಳುದಿಲ್ಲ ಯಾರದು ಕೂಡ. ರವಿ ಕಂಪದಮೂಲೆ ಅವರು ಕೂಡ ಊಟಕ್ಕಾಗಿ ಅಕ್ಕಿಯನ್ನೇ ತಂದು ಕೊಟ್ಟಿದ್ದಾರೆ. ಒಂದು ಹೊತ್ತಿನ ಊಟ ನನ್ನ ಲೆಕ್ಕದಲ್ಲಿ ಇರಲಿ ಅಂತ. ಹಾಗೆ ಹರ್ಷೇಂದ್ರ ಕುಮಾರ್ ಕಟ್ಟದಕಾಡು ಅವರು ಬಹುಮಾನಗಳ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ಮತ್ತೆ ಪ್ರಶಾಂತ್ ಜ್ಯೋತಿಷಿ ಅವರು ಅನ್ನದಾನಕ್ಕಾಗಿ ಹಣ ಕೊಟ್ಟಿದ್ದಾರೆ. ಮನಮೋಹನ್ ಜೋಶಿ ಅನ್ನದಾನಕ್ಕಾಗಿ ಹಣ ಕೊಟ್ಟಿದ್ದಾರೆ. ಡಾಕ್ಟರ್ ಜಯಪ್ರಕಾಶ್ ನಾರಾಯಣರು ಅನ್ನದಾನಕ್ಕಾಗಿ ಮೊತ್ತವನ್ನು ಕೊಟ್ಟಿದ್ದಾರೆ. ವಸಂತ ಪಂಡಿತ್ ಅವರು ಅನ್ನದಾನಕ್ಕಾಗಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಹಾಗೆ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ KM ಗೋವಾ ಅವರು ಕೂಡ ಅನ್ನದಾನಕ್ಕಾಗಿ ಹಣ ನೀಡಿದ್ದಾರೆ. ಆಮೇಲೆ ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯ ಭಟ್ ಗೋವಾ ಅವರು ಪ್ರತಿ ವರ್ಷ ಒಂದು ಅಮೌಂಟ್ ಕೊಡ್ತಾರೆ ನಮ್ಮ ಕ್ಲಬ್ಬಿಗೆ ಬೇಕಾಗಿ. ಅದೆಲ್ಲ ಗ್ರೂಪ್ನಲ್ಲಿ ಹಾಕಿದ್ದೆ ನಾನು. ಇನ್ನು ಅದೇ ರೀತಿಯಲ್ಲಿ ನಮ್ಮ ನಿವೃತ್ತ ಪೋಸ್ಟ್ ಮಾಸ್ಟರ್ ಸೀತಾರಾಮ್ ಭಟ್ರು ಪಾಯಸದ ನಿನ್ನೆ ಮಧ್ಯಾಹ್ನದ ಪಾಯಸದ ವ್ಯವಸ್ಥೆಯನ್ನು ಅವರು ಮಾಡಿಕೊಟ್ಟಿದ್ದಾರೆ. ಹೀಗೆ ಅವರಿಗೆಲ್ಲ ನಾವು ಆಭಾರಿಗಳಾಗಿದ್ದೇವೆ. ಅದರೊಟ್ಟಿಗೆ ಶ್ರೀ ರವೀಂದ್ರ ಕೆ ಅವರ ಮನೆಯವರು ಇಲ್ಲಿದ್ದಾರೆ. ಅವರಿಗೆ ಒಂದು ಶಾಲು ಹೊದಿಸಿ ಅವರನ್ನು ಗೌರವಿಸಲಿಕ್ಕೆ ಇದ್ದೇವೆ. ಅದೇ ರೀತಿಯಲ್ಲಿ ಯಾರು ರವಿ ಕಂಪದಮೂಲೆ ಅವರು ಇದ್ರೆ ಬನ್ನಿ, ಹರ್ಷೇಂದ್ರ ಅವರು ಬನ್ನಿ, ಪ್ರಶಾಂತ್ ಜ್ಯೋತಿಷಿ ಬನ್ನಿ, ಮನಮೋಹನ್ ಜೋಶಿ ಅವರು ಇದ್ರೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇವೆ. ಜಯಪ್ರಕಾಶ್ ನಾರಾಯಣರು, ವಸಂತ ಪಂಡಿತರು. ಸರಿ, ದಾನಿಗಳಿದ್ರೆ ವೇದಿಕೆಗೆ ಬನ್ನಿ. ಇಲ್ಲಿಗೆ ನಾನು ಇನ್ನೊಮ್ಮೆ ನಿಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಮುಖ್ಯವಾಗಿ ನನ್ನ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ ಸಂಘದ ಸದಸ್ಯರಿಗೂ ಪ್ರತ್ಯೇಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇನ್ನು ಮುಂದಕ್ಕೂ ನಿಮ್ಮ ಸಹಕಾರ ಬೇಕು ಅಂತ ಕೇಳಿಕೊಳ್ತಾ ವಿರಮಿಸ್ತೇನೆ. ಧನ್ಯವಾದಗಳು ಅಧ್ಯಕ್ಷರಿಗೆ. ಒಂದೆರಡು ಸೂಚನೆಗಳು. ಊಟ ತಯಾರಾಗಿದೆ. ಧನ್ಯವಾದ ಕಾರ್ಯಕ್ರಮ ಮುಗಿದ ಬಳಿಕ ತಾವೆಲ್ಲರೂ ಕೂಡ ಊಟವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆಮೇಲೆ ಮಧ್ಯಾಹ್ನದ ಮೊದಲೇ ಆಗಬೇಕಾದಂತಹ ಕವಿಗೋಷ್ಠಿ ಕಾರ್ಯಕ್ರಮ ಊಟದ ಬಳಿಕ ತಕ್ಷಣ ಆರಂಭವಾಗಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಇದ್ದು ಕೂಡ ಸಹಕರಿಸಬೇಕಾಗಿ ವಿನಂತಿ. ರವಿ ಕಂಪದಮೂಲೆ ಅವರು ವೇದಿಕೆಗೆ ಬರಬೇಕು. ತಾವು ನೀಡಿದಂತಹ ಅನ್ನದಾನವನ್ನು ಸ್ಮರಿಸಿ ನಿಮಗೆ ಇದು ಗೌರವವನ್ನು ನೀಡ್ತಾ ಇದ್ದೇವೆ. ವಂದನೆಗಳು. ಮುಂದೆ ಸಭಾ ಕಾರ್ಯಕ್ರಮದ ಕೊನೆಗೆ ವಂದನಾರ್ಪಣೆ. ಕಾರ್ಯದರ್ಶಿಗಳು, ನಮ್ಮ ಯುವಕ ಸಂಘ ಗ್ರಂಥಾಲಯ ಮತ್ತು ವಾಚನಾಲಯ ಇದರ ಕಾರ್ಯದರ್ಶಿಗಳು ರವಿ ಇಟ್ಟಿಗುಂಡಿ ಅವರು
ಈ ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಗಿದ ಮೇಲೆ ತಾವೆಲ್ಲರೂ ಕೂಡ ಊಟವನ್ನು ಪೂರೈಸಬೇಕು. ವೇದಿಕೆಯ ಸಮೀಪದಲ್ಲಿ ಸಿದ್ಧವಾಗಿದೆ. ಆಮೇಲೆ ಮುಂದೆ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಿಗೂ ತಾವೆಲ್ಲರೂ ಕೂಡ ಇದ್ದು ಸಹಕರಿಸಬೇಕು ಎಂಬುದಾಗಿ ಕೇಳಿಕೊಂಡು ಇದೀಗ ಧನ್ಯವಾದ ಕಾರ್ಯಕ್ರಮಕ್ಕೋಸ್ಕರ ಕಾರ್ಯದರ್ಶಿಗಳಂತಹ ಶ್ರೀ ರವಿ ಇಟ್ಟುಗುಂಡಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ನಮ್ಮ 50ನೇ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಶುಭಾಶಯಗಳು. ಹಾಗೆಯೇ ನಮ್ಮ ಯುವಕ ಸಂಘ ಗ್ರಂಥಾಲಯ ಮತ್ತು ವಾಚನಾಲಯ ಧರ್ಮದರ್ಕ ನಾವು ಇಂದು 50ನೇ ವರ್ಷದ ಸುವರ್ಣ ಸಂಭ್ರಮದಲ್ಲಿದ್ದೇವೆ. ಇಂದಿನ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ನಮ್ಮ ಮಂಜೇಶ್ವರ ತಾಲೂಕು ಲೈಬ್ರರಿ ಕೌನ್ಸಿಲ್ ಅಧ್ಯಕ್ಷರಾದ ಶ್ರೀ ಕುಮಾರಿ ಟೀಚರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ರಾಮ್ ಮೋಹನ್ ಭಟ್ ಚಕ್ಕೆ ಇವರು ಇಂದಿನ ಸಭೆಯ ಅಧ್ಯಕ್ಷ ನೆರವೇರಿಸಿದರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ನಮ್ಮ ಈ ಸುಸಂದರ್ಭದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನವೀನ್ ರಾಜ್ KJ ನ್ಯಾಯವಾದಿಗಳು ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮೆಲ್ಲರ ಜೊತೆಯಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದು ಎಲ್ಲ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದಂಥ ನಮ್ಮ ಗುರುಗಳಾದ ರಾಮಚಂದ್ರ ಭಟ್ ನೇರೋಳು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆಯೇ ನಮ್ಮ ಜೊತೆ ಎಲ್ಲ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಹಕರಿಸಿರುವಂಥ ಶಂಕರನಾರಾಯಣ್ ಭಟ್ ನೇರೋಳು ಅವರಿಗೂ ಧನ್ಯವಾದಗಳು. ಹಾಗೆಯೇ ಇಂದಿನ ಪ್ರಾರ್ಥನೆಯನ್ನು ಆಡಿದಂಥ ಚಿತ್ರಲತಾ ಮತ್ತು ಬಳಗ ಅವರಿಗೆ ಧನ್ಯವಾದಗಳು. ಹಾಗೆಯೇ ಸ್ವಾಗತ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ಶ್ರೀ ಸಾತ್ವಿಕ್ ನೀರಮೂಲೆ ಸಂಘದ ಜೊತೆ ಕಾರ್ಯದರ್ಶಿ ಅವರಿಗೂ ಧನ್ಯವಾದಗಳು. ಹಾಗೆಯೇ ಇಂದಿನ ಬೆಳಗಿನ ಕಾರ್ಯಕ್ರಮದಲ್ಲಿ ಗಾನ ಸಂಭ್ರಮವನ್ನು ನೆರವೇರಿಸಿದಂಥ ಮಾಲಿಂಗ ಭಟ್ ನೇರೋಳು ಗುರುಗಳಾದಂಥ ಅವರಿಗೂ ಧನ್ಯವಾದಗಳು. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ಎಲ್ಲ ಯಶಸ್ವಿಗೆ ಎಲ್ಲ ಕಾರ್ಯಕರ್ತರು ಎಲ್ಲ ರೀತಿಯಲ್ಲಿ ದುಡಿದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗೆಯೇ ಎಲ್ಲರಿಗೂ ಧನ್ಯವಾದಗಳು. ಇಂದು ನಮ್ಮ ಈ 50ನೇ ಸುಸಂದರ್ಭದಲ್ಲಿ ಈ ಸಂಘವು ಇಷ್ಟು ವರ್ಷ ಬೆಳೆದು ಉಳಿದಂತೆ
50% off. Gangnam Style.